ಆಗ್ತಾ ಇದೆ. ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳು ಸ್ವಲ್ಪ ಹೊರಗೆ ಕ್ಲಾಸಿಗೆ ಹೋಗಿ ಮಕ್ಕಳೇ. ಹೈಸ್ಕೂಲ್ ನ ಮಕ್ಕಳು ನಮ್ಮದು ಹಿಂದೆ ಹೋಗಿ ಕೂತ್ಕೊಳ್ಳಿ. ಟೀಚರ್ಸ್ ಮುಂದೆ ಬನ್ನಿ. ನಿಮಗೆ ಏರೋಬಿಕ್ಸ್ ಈಗ ಮ್ಯೂಸಿಕ್ ಆಗ್ತಾರೆ.
ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ನಾವು ಆಚರಿಸ್ತೇವೆ. ಅಂತೆಯೇ ನಾವಿಂದು ನಮ್ಮ ಶಾಲೆಯಲ್ಲಿ ಕೂಡ ಆಚರಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ಈಶ್ವರ್ HR, ಕಾವೇರಿ ಲಯನ್ಸ್ ಕ್ಲಬ್ ಮಂಗಳೂರು ಇದರ ಅಧ್ಯಕ್ಷರಾದ ಅನುರಾಧ ಶರತ್, ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ದೈಹಿಕ ಶಿಕ್ಷಣ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಕೇಶವ್ ಮೂರ್ತಿ ಟಿ, ಐಡಿಯಲ್ ಟೂರಿಸ್ಟ್ ಹಾಗೂ ಟ್ರಾವೆಲ್ಸ್ನ ಮಾಲಕರಾದ ದಿಲ್ರಾಜ್ ಆಳ್ವಾ, ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳಾದ ಶ್ರೀ ಪ್ರಶಾಂತ್ ಕುಮಾರ್ KS, ಮಂಗಳೂರು ದಕ್ಷಿಣ ವಲಯದ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾದ ರವಿಶಂಕರ್ ನೀಲಾವರ, ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಪದ್ಮನಾಭ್ ಸರ್ ಇವರೆಲ್ಲರೂ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ನನ್ನ ಬದುಕಿನ ಹಗಲಲ್ಲಿ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ, ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ, ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಮನೆಯೊಳಗೆ ನೀನಿಲ್ಲದೆ, ಹೊರಗೆಲ್ಲ ಹುಸಿ ಬದುಕು, ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆದಗೂ, ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆದಗೂ, ಆಕಾರ ನಾನು ಸಹಕಾರ ನೀನು, ನನ್ನಲ್ಲಿ ನೀನಾಗಿರು, ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ನನ್ನ ಬದುಕಿನ ಹಗಲಲ್ಲಿ ಬಾ ದೇವ, ಈ ಹಗಲಲ್ಲೂ ಏಕಾಂತವೇ, ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ, ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ, ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನೀಡುವಂತಹ ಭಗವಂತನನ್ನ ಪ್ರಾರ್ಥಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿಯಾದ ಶ್ರೀಮತಿ ಲಿಲ್ಲಿ ಪಾಯ್ಸ್ ಇವರು ಎಲ್ಲ ಮಹನೀಯರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕಾವೇರಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯುವಂತಹ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರನ್ನು ಈಗ ಸ್ವಾಗತ ಮಾಡುವ ಸಮಯ. ಎಲ್ಲರಿಗೂ ಗೊತ್ತಿದ್ದಾಗೆ ಧ್ಯಾನ್ ಸಿಂಗ್ ಒಬ್ಬರು ಹಾಕಿ ಮಾಂತ್ರಿಕ ಅಂತಲೇ ಹೇಳ್ಬೋದು. ಅವರ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ನನ್ನ ಗುರುಗಳು. ನಾನು ಮೈಸೂರಲ್ಲಿರುವಾಗ BPEd MPEdಗೆ ನನ್ನ ಉಪನ್ಯಾಸಕರು ಆಗಿರುವಂತಹ ಕೇಶವ್ ಮೂರ್ತಿ ಸರ್ ಈಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಉಪನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ವಾಲಿಬಾಲ್ನಲ್ಲಿ NIS ತರಬೇತಿ ಕೂಡ ಆಗಿದೆ. ಶ್ರೀಯುತ ಕೇಶವಮೂರ್ತಿ ಸರ್ ಅವರು ತುಂಬ ಆತ್ಮೀಯರು ಕೂಡ. ಯಾವುದೇ ಕಾರ್ಯಕ್ರಮ ಇರಲಿ, ದಸರಾ ಇರಲಿ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆದು ಯಾವುದೇ ಇರಲಿ, ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾವು ಕರೆದಾಗ ಭಾಳ ಆತ್ಮೀಯತೆಯಿಂದ ಒಪ್ಪಿಕೊಂಡು ಬರ್ತಾರೆ. ಅದೇ ರೀತಿ ನನಗೆ ನಿನ್ನೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಬಗ್ಗೆ ಎಲ್ಲ ಕಡೆ ಪ್ರತಿ ಕಡೆ ಹೋಗ್ತಾ ಇರ್ತಾರೆ. ಇವತ್ತು ಕೂಡ ಒಂದು ಬೆಳಿಗ್ಗೆ ಕಾರ್ಯಕ್ರಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಆಗಿತ್ತು, ಅದಕ್ಕೆ ಕೂಡ ಹೋಗಿದ್ರು.
ಆಗ ನಾನು ಕೇಳುವಾಗ ಖಂಡಿತ ಬರ್ತೇನೆ ಲಿಲ್ಲಿ ಅಂತ ಹೇಳಿದರು ನನ್ನಲ್ಲಿ. ಮತ್ತು 11ವರೆಗೆ ನಾವು ಸ್ಟಾರ್ಟ್ ಮಾಡುವಂತ ಇದ್ದದ್ದು ಮೊದಲು. ಆಮೇಲೆ ಕೆಲವು ಕಾರಣಗಳಿಂದ ಮಧ್ಯಾಹ್ನ ನಂತರ ನಾವು ಆರಂಭಿಸಿದ್ವಿ. ಹಾಗಾಗಿ ಆರಾಮ್ಸೆ ಬಂದಿದ್ದಾರೆ ಸರ್, ಕರೆಕ್ಟ್ ಟೈಮಿಗೆ 5 ನಿಮಿಷ ಮೊದಲೇ ಬಂದಿದ್ದಾರೆ. ನನ್ನ ಗುರುಗಳಿಗೆ ಇವತ್ತು ಹೇಗೆ ನಾವು ಮೇಜರ್ ಧ್ಯಾನ್ ಸಿಂಗ್ ಅವರನ್ನು ನಾವು ಗುರುಗಳಾಗಿ ಇವತ್ತಿನ ಈ ಕ್ರೀಡಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ, ಅದೇ ರೀತಿ ನನ್ನ ಗುರುಗಳಾದ ಶ್ರೀಯುತ ಕೇಶವಮೂರ್ತಿ ಸರ್, ಡಾಕ್ಟರ್ ಕೇಶವಮೂರ್ತಿ ಸರ್ ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ನಾನು ಲಯನ್ಸ್ ಕ್ಲಬ್ ಕಾವೇರಿ ಮಂಗಳೂರು ಇದರಲ್ಲಿ ನಾನು ಕೂಡ ಒಂದು ಸದಸ್ಯ ಕೂಡ ಹೌದು. ನನಗೆ ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಆಗಿ ಅದರಲ್ಲಿ ಮಾಡಿದ್ದಾರೆ. ಆ ಕಾರ್ಯಕ್ರಮ ಸಹ ಆಗಬೇಕಾದ್ರೆ ನಮ್ಮ ಲಯನ್ಸ್ ಕ್ಲಬ್ ಕಾವೇರಿ ಇದರ ಅಧ್ಯಕ್ಷರಾದ ಶ್ರೀಮತಿ ಅನುರಾಧ ಶರತ್ ಅವರಲ್ಲಿ ಕೇಳಿಕೊಂಡಾಗ ಅವರು ಕೂಡ ತುಂಬ ಸಂತೋಷದಿಂದ ಒಪ್ಪಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ಅನುರಾಧ ಶರತ್ ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಎಲ್ಲರೊಂದಿಗೆ ಬೆರೆತು ಕ್ರೀಡಾ ಸ್ಫೂರ್ತಿಯಿಂದ ಇರುವ ನಮ್ಮ ಕೋಆರ್ಡಿನೇಟರ್, ಇಲಾಖೆಯ ಕೋಆರ್ಡಿನೇಟರ್ ಆದ ಪ್ರಶಾಂತ್ ಸರ್, ಡಾಕ್ಟರ್ ಪ್ರಶಾಂತ್ ಸರ್ ನಮ್ಮೊಟ್ಟಿಗೆ ಇದ್ದಾರೆ. ಪ್ರತಿಯೊಂದು ಕ್ರೀಡೆಗೂ ಎಲ್ಲಿ ಕೂಡ ಹೋಗುವ ಅವರಿಗೆ ಬಹಳ ಆಸಕ್ತಿ. ಎಲ್ಲರೊಟ್ಟಿಗೆ ಇಲಾಖೆಯ ಒಂದು ಅಧಿಕಾರಿ ಥರ ಇರುವುದಿಲ್ಲ, ನಮ್ಮೊಂದಿಗೆ ಬೆರೆತು ನಮ್ಮನ್ನೆಲ್ಲ ಒಟ್ಟುಗೂಡಿಸುವ ನಿಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಸಹಕಾರದೊಂದಿಗೆ ನಮ್ಮೊಂದಿಗೆ ನಿರ್ವಹಿಸ್ತಾ ಇದ್ದಾರೆ ಶ್ರೀಯುತ ಪ್ರಶಾಂತ್ ಕುಮಾರ್ KS ಕೋಆರ್ಡಿನೇಟರ್. ಅವರಿಗೆ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮದು ಶಾಲೆ ಸರ್ಕಾರಿ ಶಾಲೆ. ಈ ಶಾಲೆ ಮಕ್ಕಳಿಗೆ ನಾವು ಎಲ್ಲರಲ್ಲಿ ಕೂಡ ಒಂದೊಂದು ವಿವಿಧ ರೀತಿಯ ಸಹಕಾರವನ್ನು ಕೇಳ್ತಾ ಮಕ್ಕಳಿಗೆ ನಮ್ಮ ಈ ಶಾಲೆಗೆ ಬರುವ ಮಕ್ಕಳು ಇಲ್ಲಿಯ ಮಕ್ಕಳು ಕಡಿಮೆ ಅಂದರೆ ಒಂದು 2% ಇರ್ಬೋದು. ಮತ್ತೆಲ್ಲರೂ ಬೇರೆ ಊರುಗಳಿಂದ ಇಲ್ಲಿಗೆ ಆಗಮಿಸುವ ಮಕ್ಕಳು. ಇಲ್ಲಿ ಅವರಿಗೆ ಶಿಕ್ಷಣದಲ್ಲಿ ತುಂಬ ಕಷ್ಟದಿಂದ ಅವರು ಶಿಕ್ಷಣಕ್ಕೆ ಇಲ್ಲಿ ಬರುವುದು. ಆ ದೃಷ್ಟಿಯಲ್ಲಿ ನಾವು ಆ ಮಕ್ಕಳನ್ನು ಎಲ್ಲ ಉಳಿದ ಶಾಲೆಗಳಿಗೆ ನಾವು ಯಾವತ್ತೂ ಕಂಪೇರ್ ಮಾಡಬಾರ್ದು, ಖಾಸಗಿ ಗೌರ್ಮೆಂಟ್ ಅಂತ. ಆಗ ಆ ಥರ ಹೇಳೋದಲ್ಲ, ಉಳಿದ ಶಾಲೆಗಳಿಗಿಂತ ನಮ್ಮ ಶಾಲೆ ಕೂಡ ಒಂದು ಉತ್ತಮ ರೀತಿಯ ಶಾಲೆ ಆಗಬೇಕೆಂಬ ದೃಷ್ಟಿಯಲ್ಲಿ ನಾವು ಅವರಿಗೆ ಎಲ್ಲರಲ್ಲಿ ಕೂಡ ಸಹಕಾರವನ್ನು ಕೇಳುತ್ತಾ ಬರೆದಿದ್ದೇವೆ. ಈ ಸಲ ಕೂಡ ನಮ್ಮ ಮಕ್ಕಳಿಗೆ ಬಸ್ ಪಾಸ್ ಇದ್ದು ವ್ಯವಸ್ಥೆ ಆಗಬೇಕಿತ್ತು. ದೂರದಿಂದ ಬರ್ತಾರೆ ಮಕ್ಕಳು, ನಡ್ಕೊಂಡು ಬರ್ತಾರೆ. ಒಂದು ಮಕ್ಕಳಿಗೆ ಈಗ ಬಸ್ಸಿನ ದರ ಕೂಡ ಜಾಸ್ತಿ ಆಗಿದೆ, ಒಂದು ಸಲಕ್ಕೆ 32 ರೂಪಾಯಿ ಎಲ್ಲ ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾವು ಈ ನಮ್ಮ ಶಾಲೆಗೆ ಯಾವತ್ತು ನಮ್ಮಲ್ಲಿ ಇಲ್ಲಿ ಕ್ರೀಡೆ ಆಗುವಾಗ ಅವತ್ತು ಕಬಡ್ಡಿ ಆಗಿತ್ತು. ಆ ಕ್ರೀಡಾಕೂಟದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದವರು ಶ್ರೀಯುತ ದಿಲ್ರಾಜ್ ಆಳ್ವರವರು. ಅದಲ್ಲದೆ ಅವರು ನಮಗೆ ಈ ಸಲದ ನಮ್ಮ ಮಕ್ಕಳಿಗೆ ಈ ಕಡೆಯಿಂದ ಹತ್ತವರೆಗೆ ಬರುವ ಎಲ್ಲ ಮಕ್ಕಳಿಗೂ ಕೂಡ ಬಸ್ ಪಾಸ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ದಿಲ್ರಾಜ್ ಆಳ್ವ ಗಣೇಶ್ ಟ್ರಾವೆಲ್ಸ್ನ ಮಾಲಕರು ಅವರು. ನಾನು ಕೇಳ್ಕೊಂಡಾಗ ಖಂಡಿತವಾಗಿಯೂ ನಮ್ಮ ಶಾಲೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತೇನೆ ಎಂಬ ಭರವಸೆಯೊಂದಿಗೆ ಅವರನ್ನು ನಾನು ಈ ಕ್ರೀಡಾ ದಿನಾಚರಣೆ ಯಾಕೆಂತ ಹೇಳಿದರೆ ಕ್ರೀಡೆಯಲ್ಲಿ ಬಹಳ ಆಸಕ್ತಿ ಅವರಿಗೆ. ಮತ್ತು ಸ್ವಚ್ಛತಾ ಕಾರ್ಯದಲ್ಲಿ ಸ್ವಾಮೀಜಿಯೊಂದಿಗೆ ಎಲ್ಲರೊಂದಿಗೆ ಬೆರೆತುಕೊಂಡು ಸ್ವಚ್ಛತಾ ಕಾರ್ಯದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ ಶ್ರೀಯುತ ದಿಲ್ರಾಜ್ ಆಳ್ವ ಸರ್. ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ಮಂಗಳೂರು ನೆಹರು ಮೈದಾನದಲ್ಲಿ ನಮ್ಮದು ಫುಟ್ಬಾಲ್ ತಾಲೂಕು ಲೆವೆಲ್ ಫುಟ್ಬಾಲ್ ಆಗ್ತಾ ಉಂಟು. ಪ್ರತಿ ರಜೆ ಕೂಡ ಇಲ್ಲ, 4th ಸ್ಯಾಟರ್ಡೆ ಇರಲಿ ಯಾವುದು ರಜೆ ಕೂಡ ನಮ್ಮ ಸರ್ಗೆ ಇಲ್ಲ. ಶ್ರೀಯುತ ರವಿಶಂಕರ್ ಸರ್ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಅವರು ಉಡುಪಿಯಲ್ಲಿರೋದು, ಆದರೂ ರಜೆ ಇದ್ದರೂ ಕೂಡ ಅವರಿಗೆ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವರು ಅಲ್ಲಿ ಇರಬೇಕಾಗ್ತದೆ. ಸಂಘ ಕೂಡ ಜೊತೆಗೆ ಇರ್ತದೆ, ಆದರೂ ಕೂಡ ಅವರ ಹಾಜರಿಯಲ್ಲಿ ಇರಬೇಕಾಗ್ತದೆ. ಶ್ರೀಯುತ ರವಿಶಂಕರ್ ಸರ್ ಅವರು ನಾವು ಕೇಳ್ಕೊಂಡಾಗ ಇಲ್ಲಿ ಬಂದಿದ್ದಾರೆ. ನನಗೆ ಸ್ವಲ್ಪ ಹೋಗ್ಬೇಕು ಅಂತ ಹೇಳಿದ್ದಾರೆ, ಮತ್ತೆ ಹೋಗಿ ಸರ್ ಅಂತ ಹೇಳಿದ್ದೇನೆ. ಆದರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸುವ ಶ್ರೀಯುತ ರವಿಶಂಕರ್ ನೀಲವರ್ ಅವರಿಗೆ ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಇತ್ತೀಚೆಗೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ರಾಜ್ಯ ಸಂಘದಲ್ಲಿ
ಮೈಸೂರು ವಿಭಾಗೀಯ ಕಾರ್ಯಾಧ್ಯಕ್ಷರಾಗಿ ನಮ್ಮ ತ್ಯಾಗಂ ಸರ್ ಹರೇಕಳ ಇವರನ್ನು ಆಯ್ಕೆ ಮಾಡಿದ್ದಾರೆ. ಅವರು ಜಿಲ್ಲಾ ಸಂಘದ ಕೋಶಾಧಿಕಾರಿ ಕೂಡ ಹೌದು, ನಮ್ಮ ತಾಲೂಕು ಸಂಘದ ಗೌರವಾಧ್ಯಕ್ಷರು. ಎಲ್ಲ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಉತ್ತಮ ರೀತಿಯ ಸೇವೆಯನ್ನು ಅವರು ನೀಡ್ತಾ ಇದ್ದಾರೆ. ಶ್ರೀಯುತ ತ್ಯಾಗಂ ಸರ್ ಅವರು ನನ್ನ ಆತ್ಮೀಯರು ಕೂಡ ಹೌದು. ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ STMC ಅಧ್ಯಕ್ಷರು ಶ್ರೀಯುತ ಪದ್ಮನಾಭ ಸರ್ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹಾಜರಿದ್ದು ನಮಗೆ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಶ್ರೀಯುತ ಪದ್ಮನಾಭ ಸರ್ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿಯವರು ಹೆಜಿಲ್ರವರು ವೇದಿಕೆಗೆ ಬನ್ನಿ ಮೇಡಮ್. ಅದೇ ರೀತಿ ನಮ್ಮ ತಾಲೂಕು ಸಂಘದ ಕಾರ್ಯದರ್ಶಿಗಳು ಶ್ರೀಯುತ ಮೋಹನ್ ಸರ್ ಪಾದರಸದಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವವರು. ಇತ್ತೀಚೆಗೆ ತಾಲೂಕು ಮಟ್ಟದ ವಾಲಿಬಾಲನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ ಹೆಮ್ಮೆ ಅವರಿಗಿದೆ. ಶ್ರೀಯುತ ಮೋಹನ್ ಸರ್ ನನ್ನ ಕಾರ್ಯದರ್ಶಿಯವರು, ಅವರನ್ನು ನನಗೆ ಬಿಡ್ಲಿ ಗೊತ್ತಿಲ್ಲ. ಎಲ್ಲ ಸಂದರ್ಭಗಳು ನನ್ನೊಟ್ಟಿಗಿದ್ದು ನನಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ಶ್ರೀಯುತ ಮೋಹನ್ ಶಿರ್ಲಾರ್ ಇವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ನಮ್ಮ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಹೆಜಿಲ್ರವರು, ಅವರು ನಮಗೆ ಇವತ್ತು ಕಾರ್ಯಕ್ರಮ ನಡೆಸಲಿಕ್ಕೆ ಈ ಹಾಲನ್ನೆಲ್ಲ ನೀಡಿದ್ದಾರೆ. ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಶ್ರೀಮತಿ ಹೆಜಿಲ್ರವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕೊನೆಗೆ ಇಟ್ಟಿದ್ದೇನೆ ಶಾನು ಮೇಡಮನ್ನು. ನಮಗೆ ಈಗ ಅವರು ಕರೆಕ್ಟ್ ಟೈಮಿಗೆ ಆಗ ಬಂದು ನಾನು ಅವರಲ್ಲಿ ಅವತ್ತೇ ಕೇಳ್ಕೊಂಡಿದ್ದೆ, ನಾನು ನಮ್ಮದು ಎಂಥ ಕಾರ್ಯಕ್ರಮ ಇರಲಿ ನಮ್ಮ ಶಾಲೆದ್ದು ಪ್ರತಿಯೊಂದು ನಾನು ಸ್ಟೇಟಸ್ ಹಾಕ್ತೇನೆ ಫೇಸ್ಬುಕ್ಕಲ್ಲಿ. ನಮ್ಮ ಮಕ್ಕಳನ್ನು ನೋಡಬೇಕು, ಎಲ್ಲರೂ ನಮ್ಮಲ್ಲಿ ಈ ರೀತಿಯ ಚಟುವಟಿಕೆಗಳಾಗಬೇಕು, ಶೈಕ್ಷಣಿಕ ಮಟ್ಟದಲ್ಲಿ ಅದೊಂದು ಒಳ್ಳೆಯ ಅಭ್ಯಾಸ ಅಂತೇಳಿ ಹೇಳ್ಕೊಂಡು ನಾನು ಎಲ್ಲವನ್ನು ನನ್ನ ಸ್ಟೇಟಸಲ್ಲೆಲ್ಲ ಹಾಕ್ತೇನೆ. ಅದನ್ನು ನೋಡಿಕೊಂಡು ಅವರು ಒಂದು ದಿವಸ ನನಗೆ ಫೋನ್ ಮಾಡಿ ಹೇಳಿದರು, ನನಗೆ ನಿಮ್ಮ ಶಾಲೆಗೆ ಬಂದು ನಿಮ್ಮ ಮಕ್ಕಳಿಗೆ ಕಲಿಸಬೇಕು ಅಂತ, ನಾನು ಬರ್ತೇನೆ ಅಂತೇಳಿ. ಮೇಡಮ್ ಅವರಿಗೆ ಪ್ರತಿಯೊಂದು ಕ್ಲಾಸಿಗೆ ಕೂಡ ಒಳ್ಳೆಯ ಅಂದರೆ ಅವರಿಗೆ ಕ್ಲಾಸ್ ಕೊಡಬೇಕಾದ್ರೆ ಇಷ್ಟು ಅಂತ ಒಂದು ಟೈಮಿಂಗ್ಸಿಗೆ ಇಷ್ಟು ಅಂತ ಇದೆ. ಆದರೆ ನಮ್ಮ ಮಾನ್ಯ BO ಅವರವರು ಆಗಮಿಸಿದ್ದಾರೆ. ಈಶ್ವರ್ ಸರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹಾಗೆ ಶಾನ್ ಮೇಡಮ್ ಕರೆಕ್ಟ್ 3 ಗಂಟೆಗೆ ನಮ್ಮ ಮಕ್ಕಳಿಗೆ ಕಲಿಸಬೇಕು ಅಂತ ಅವರು ಹೇಳಿದರು. ನನಗೆ ತುಂಬ ಆಸೆ ಇದೆ ಅವರಿಗೆ ಒಂದು ಕಲಿಸಬೇಕು ಅಂತೇಳಿ. ಹಾಗೆ ನಾನು ಹೇಳಿದೆ, ಮೇಡಮ್ ಒಂದು ದಿವಸ ನಿಮ್ಮನ್ನು ಕರೀತೇನೆ, ಆಗ ಬನ್ನಿ ಅಂತೇಳಿ. ನನಗೆ ಒಳ್ಳೆಯ ಅವಕಾಶ ಸಿಕ್ಕಿತು. ನನ್ನ ಆತ್ಮೀಯ ಫ್ರೆಂಡು ಕೂಡ ಹೌದು ಶಾನ್ ಮೇಡಮ್. ಎಲ್ಲ ಕಡೆ ಹೋಗ್ತಾರೆ, ಒಳ್ಳೆ ಭಾರಿ ಬೇಡಿಕೆಯಿಂದ ಇದೆ ಅವರಿಗೆ ಜುಂಬಾ ಫಿಟ್ನೆಸ್ ಎಲ್ಲ ತರಗತಿಗಳಿಗೆ. ನಿಮಗೆ ಕೂಡ ಅವಕಾಶ ಇದ್ದರೆ, ನಿಮಗೆ ಟೈಮ್ ಇದ್ದರೆ ಜುಂಬಾ ಫಿಟ್ನೆಸ್ ಫ್ಯೂಷನ್ ಇಲ್ಲಿ ಆರ್ಯ ಸಮಾಜ ರೋಡಲ್ಲಿ ಅವರು ಕ್ಲಾಸ್ ಮಾಡ್ತಾ ಇದ್ದಾರೆ. ನಾನು ಕೂಡ ಅವರ ಕ್ಲಾಸಿಗೆ ತೆರಳಿ ನನಗೆ ಕೂಡ ಉತ್ತಮ ತರಬೇತಿಯನ್ನು ಕೂಡ ನೀಡಿದ್ದಾರೆ. ಶಾನ್ ಮೇಡಮ್ ತುಂಬ ಆತ್ಮೀಯರು, ಒಳ್ಳೆ ಇಂಟರ್ನ್ಯಾಷನಲ್ ಎಲ್ಲ ರೀತಿಯ ಪದವಿಯನ್ನು ಅವರು ಪಡೆದಿದ್ದಾರೆ ಫಿಟ್ನೆಸ್ಸಲ್ಲಿ. ಹಾಗೆ ಈ ಮಕ್ಕಳಿಗೆ ಅವರು ನೀಡಿದ ಈ ತರಬೇತಿಗೆ ಆ ತರಬೇತಿಯನ್ನು ನೋಡಿ ಇವತ್ತು ನಮ್ಮ ಶಿಕ್ಷಕರು ಕೂಡ ಒಳ್ಳೆ ಕುಣಿದಿದ್ದಾರೆ. ಎಲ್ಲರೂ ಸಹ ಉತ್ತಮವಾಗಿ ಎಂಜಾಯ್ ಮಾಡಿದರು. ಮನೋರಂಜನೆಯಾಗಿ ಮೂಡಿ ಬಂತು ನಮ್ಮದು ಏರೋಬಿಕ್ಸ್ ಕಾರ್ಯಾಗಾರ. ಈ ಕಾರ್ಯಾಗಾರವನ್ನು ಉತ್ತಮವಾಗಿ ನಡೆಸಿಕೊಟ್ಟ ನಮ್ಮ ಶಾನ್ ಮೇಡಮ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಮೇಡಮ್ ಅವರಿಗೆ ಕೂಡ ಟಯರ್ಡ್ ಆಗಲಿಲ್ಲ, ಇಲ್ಲದಿದ್ದರೆ ಒಂದು 5 ನಿಮಿಷ ಆದರೆ ಅವರಿಗೆ ಕೂತ್ಕೊಳ್ತಿದ್ರು. 1 ಗಂಟೆ ಕಂಟಿನ್ಯೂಸ್ ಆಗಿ ಮಾಡಿದರು. ಅವರ ಎನರ್ಜಿಯನ್ನು ಮೆಚ್ಚಲೇಬೇಕು ಮೇಡಮ್ ನಿಮ್ಮದು. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ, ನಾನು ಸರ್ ನಮ್ಮದು ಈ ಥರ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ. ಇಷ್ಟು ಸಮಯ ನಾವು ಮಾಡ್ತಾ ಇರಲಿಲ್ಲ ಸಂಘದ ವತಿಯಿಂದ. ಈ ಸಲ ಇನ್ನು ಮುಂದಕ್ಕೆ ಆದರೂ ಇದನ್ನು ಕಂಟಿನ್ಯೂ ಮಾಡಬೇಕು. ಈ ಭಾರತದಲ್ಲಿ ಇವತ್ತು ಎಲ್ಲರೂ ಆಚರಿಸ್ತಾರೆ, ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ. ಈ ಸಂದರ್ಭದಲ್ಲಿ ನಾನು ಮಾನ್ಯ BO ಅವರನ್ನು ಕೇಳಿಕೊಂಡಾಗ ಸರ್ ಅವರು ಮಾಡಿ ಮೇಡಮ್ ನಿಮಗೆ ಖಂಡಿತ ಒಪ್ಪಿಗೆ ಕೊಡ್ತೇನೆ ಅಂತೇಳಿ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ
ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಶಿಕ್ಷಕರನ್ನು ಗೌರವಿಸುವ ಕಾರ್ಯಕ್ರಮ. ಎಲ್ಲ ಹಿರಿಯ ಶಿಕ್ಷಕರು ಇಲ್ಲಿ ಆಗಮಿಸಿದ್ದೀರಾ. ಅದೇ ರೀತಿ ವಿಶೇಷ ಸಾಧಕ ಶಿಕ್ಷಕರು ಕೂಡ ನಮ್ಮ ಜೊತೆ ಇದ್ದಾರೆ, ಬಹುಮುಖ ಪ್ರತಿಭೆಯವರಿದ್ದಾರೆ. ಅನುದಾನ ರಹಿತದಲ್ಲಿ ಕೂಡ ಅನುದಾನಿತ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ನಮ್ಮ ಇಲಾಖಾ ವತಿಯಿಂದ ಗುರುತಿಸುವ ಕಾರ್ಯಕ್ರಮ ಇದೆ. ಅನುದಾನ ರಹಿತದವರಿಗೆ ಇರುವುದಿಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ನಾವು ಅನುದಾನ ರಹಿತದವರಿಗೂ ಸಹ ನಾವು ಇವತ್ತು ಗೌರವವನ್ನು ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹಾಜರಿದ್ದ ಎಲ್ಲ ನನ್ನ ಗೌರವಾನ್ವಿತ ಎಲ್ಲ ದೈಹಿಕ ಶಿಕ್ಷಕರನ್ನು, ಆತ್ಮೀಯ ಮಿತ್ರರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ BRP ಅವರಾದ ಶ್ರೀಮತಿ ನೀತಾ ಗಟ್ಟಿ ಅವರು ಕೂಡ ಆಗಮಿಸಿದ್ದೀರಿ. ಮೇಡಮ್, ನಿಮಗೆ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ನಮ್ಮ ಲಯನ್ಸ್ ಕ್ಲಬ್ ಕಾವೇರಿಯ ಕಾರ್ಯದರ್ಶಿಯವರು, ಕೋಶಾಧಿಕಾರಿಯವರು ಹಾಗೂ ಡಾಕ್ಟರ್ ಸ್ನೇಹ ಅವರು ಕೂಡ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಆಗಮಿಸಿದ ಎಲ್ಲ ಸರ್ವ ರೀತಿಯಲ್ಲೂ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿ ಲಿಲ್ಲಿ ಮೇಡಮ್ ಇವರಿಗೆ ಧನ್ಯವಾದಗಳು. ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ದಿನಾಚರಣೆಯ ಕಾರಣೀಕರ್ತರಾದಂತಹ ಪ್ರಸಿದ್ಧ ಹಾಕಿ ಆಟಗಾರ ಧ್ಯಾನಚಂದ್ ಇವರು ಆಗಸ್ಟ್ 29, 1905ರಲ್ಲಿ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಜನಿಸಿದರು. 400ಕ್ಕೂ ಅಧಿಕ ಅಂತಾರಾಷ್ಟ್ರೀಯ ಗೋಲು ಗಳಿಸಿ ವಿಶೇಷ ದಾಖಲೆ ಸಾಧಿಸಿದರು. ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 3 ಬಂಗಾರ ಪದಕ ಗೆಲ್ಲುವಲ್ಲಿ ಧ್ಯಾನ್ ಚಂದ್ ನೇತೃತ್ವದ ಹಾಕಿ ತಂಡ ಯಶಸ್ವಿಯಾಗಲು ಕಾರಣರಾದರು. ಸೈನಿಕ ವೃತ್ತಿಯನ್ನು ಪ್ರಾರಂಭಿಸಿದ ಇವರು ಪದ್ಮವಿಭೂಷಣ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಇಂತಹ ಅಪ್ರತಿಮ ಹಾಕಿ ಮಾಂತ್ರಿಕ ಧ್ಯಾನಚಂದ್ ಇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ಅವರನ್ನು ಗೌರವಿಸೋಣ. ಉಷಾ ಕ್ರೀಡಾ ಸಂಘ ಸರಕಾರಿ ಪ್ರೌಢಶಾಲೆ ಅತ್ತಾವರ ಮತ್ತು ನನ್ನ ಲಯನ್ಸ್ ಕ್ಲಬ್ ಕಾವೇರಿ ಲಯನ್ಸ್ ಕ್ಲಬ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಇಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ನಾವು ಆಚರಿಸುತ್ತಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ, ಶಿಕ್ಷಕರಿಗೂ, ಶಿಕ್ಷಕೇತರರಿಗೂ ಹಾಗೂ ಮುದ್ದಿನ ಮಕ್ಕಳಿಗೆ ನನ್ನ ಅನಂತ ನಮಸ್ಕಾರಗಳು. ಭಾರತದ ಹಾಕಿ ದಂತಕತೆ, ಹಾಕಿ ಆಟಗಾರ ಮೇಜರ್ ಧ್ಯಾನ್ ಚಂದ್ ಇವರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನ ಎಂದು ಆಚರಿಸಲಾಗುತ್ತಿದೆ. ಭಾರತದಲ್ಲಿ ಮೊದಲ ಬಾರಿಗೆ 2012ರಲ್ಲಿ ಈ ದಿನವನ್ನು ಆಚರಿಸಲು ಶುರುವಾಯಿತು. ಅದೇ ದಿನ ರಾಷ್ಟ್ರೀಯ ದಿನಗಳ ಪಟ್ಟಿಗೆ ಸೇರಿಸಲಾಯಿತು. ಯಾಕೆ? ಈ ಮಹಾನುಭಾವರು ಧ್ಯಾನ್ ಚಂದ್ರವರು ಅವರ ಪ್ರೇರಣೆಯಿಂದ ನಮಗೆ 3 ಬಾರಿ ಒಲಿಂಪಿಕ್ಸ್ನಲ್ಲಿ ಬಂಗಾರದ ಪದಕ ದೊರೆಯಿತು. ಇದರಲ್ಲಿ ಇವರ ಶ್ರಮವು ಬಹಳ ಪ್ರಮುಖವಾದದ್ದು. ಒಲಿಂಪಿಕ್ಸ್ 4 ವರ್ಷಕ್ಕೊಮ್ಮೆ ಆಯೋಜಿಸಲಾಗುತ್ತದೆ. ಅದು ಬೇರೆ ದೇಶಗಳಲ್ಲಿ ಆಯೋಜಿಸಲಾಗುತ್ತದೆ. ಅದರಿಂದ ಈ ಒಲಿಂಪಿಕ್ಸ್ಗೆ ನಮ್ಮ ದೇಶದಿಂದ ಹೋಗುವ ಕ್ರೀಡಾಪಟುಗಳ ಬಗ್ಗೆ ನಮಗೆ ತುಂಬ ಹೆಮ್ಮೆ ಹಾಗೂ ಗೌರವ ಉಂಟಾಗುತ್ತದೆ ಅಲ್ವಾ ಮಕ್ಕಳೇ? ಆದ್ದರಿಂದ ನೋಡಿ, ಪ್ರತಿ ಶಾಲೆಯಲ್ಲಿ ಒಂದು ಸ್ಪೋರ್ಟ್ಸ್ ಪೀರಿಯಡ್ ಅಂತ ಇರ್ತದೆ ಅಲ್ವಾ? ಸೊ ಈ
ಸ್ಪೋರ್ಟ್ಸ್ ಪೀರಿಯಡನ್ನು ನೀವು ಸರಿಯಾಗಿ ಗಳಿಸಿಕೊಂಡು, ನಿಮ್ಮ ಶಿಕ್ಷಕರಿದ್ದಾರೆ, ದೈಹಿಕ ಶಿಕ್ಷಕರು, ಸರ್ಕಾರದಿಂದ ಅನೇಕ ಯೋಜನೆಗಳಿವೆ. ಸೊ ಇದರೆಲ್ಲ ನೀವು ತೊಡಗಿಸಿಕೊಂಡು ನಿಮ್ಮ ದೈಹಿಕ ಹಾಗೂ ಮಾನಸಿಕ ವಿಕಸನವನ್ನು ಮಾಡಬೇಕು. ಆಟ ಆಡುವುದರಲ್ಲಿ ಜೊತೆಯಲ್ಲಿ ಶಿಕ್ಷಣದೊಂದಿಗೆ ಆಟ ಆಡುವುದರಲ್ಲೂ ನೀವು ನೈಪುಣ್ಯತೆಯನ್ನು ಪಡೆಯಬೇಕು. ಹೀಗೆ ಹೇಳುತ್ತಾ ನಾನು ಇನ್ನೇನು ಮಾತಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಏರೋಬಿಕ್ಸ್ ಅಂದರೆ ತುಂಬ ಇಷ್ಟ, ಮಾತು ಕೇಳೋದ್ರಿಂದ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದರೂ ಸಹ ನಾನು ಹೇಳೋದೇನಂತೇಳಿದರೆ, ನೀವು ನಿಮ್ಮ ಶ್ರಮವನ್ನು ಈ ಸ್ಪೋರ್ಟ್ಸ್ ಪೀರಿಯಡ್ಗೂ ಕೊಟ್ಟು ನಮ್ಮ ರಾಜ್ಯಕ್ಕೆ, ನಿಮ್ಮ ಶಾಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಹೆಮ್ಮೆಯನ್ನು ತರಬೇಕು ಅಂತ. ರೇಸ್ನಲ್ಲಿ ಯಾವತ್ತು ನೀವು ಎಲ್ಲರನ್ನು ಹಿಂದಿಕ್ಕಿ ಅಂತ ಹೇಳುತ್ತಾ ಈ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಇಂದಿನ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಮಹತ್ವವನ್ನು ತಮ್ಮ ವಿಶೇಷ ಉಪನ್ಯಾಸಕದ ಮೂಲಕ ಮಾಹಿತಿ ನೀಡಲಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ದೈಹಿಕ ಶಿಕ್ಷಣ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಕೇಶವ್ ಮೂರ್ತಿ ಟಿ ಇವರು. ಬಟ್ ಅವ್ರು ಯಾರೂ ಸ್ಟ್ರೆಚ್ ಮಾಡಲಿಲ್ಲ, ಅಂದರೆ ಅಷ್ಟು ಪೀಕಲ್ಲಿ ಇಂಟೆನ್ಸಿವ್ ಆಗಿ ಅದನ್ನು ವರ್ಕೌಟ್ ಮಾಡಿದ್ದಾರೆ. ಮೇ ಬಿ ಅವ್ರ ಪಲ್ಸ್ ರೇಟ್ ಎಲ್ಲ 120 to 130 ಹೋಗಿರ್ಬೋದು ಅನ್ಕೋತೀನಿ, ಅವ್ರು ಮಾಡ್ತಾ ಇರೋ ರೀತಿ ನೋಡಿದ್ರೆ ಅಲ್ಲ ಮೇಡಮ್. ಸೊ ಅವರಿಗೆ ಸ್ಟ್ರೆಚಿಂಗ್ ಏನೂ ಆಗಲಿಲ್ಲ, ಹಾಗೆ ಕೂತ್ಕೊಂಡಿದ್ದಾರೆ. ಅದೇ ಬೇರೆಯವ್ರು ಯಾರಾಗಿದ್ದರೆ ನಿಜವಾಗ್ಲೂ ಮಜಲ್ ಪುಲ್ಲೆಲ್ಲ ಆಗ್ತಾಯಿತ್ತು. ನಿಮ್ಗಳಿಗೆ ಆಗಲ್ಲ ಮಜಲ್ ಕ್ರಾಂಪ್, ಯಾಕೆಂದರೆ ಇದು ಅಂಥ ಏಜ್ ಏನಲ್ಲ ನಿಮಗೆ. ಸೊ ಎಲ್ಲ ಫಿಟ್ ಇರೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ನನಗೆ ಇಲ್ಲಿ ಮ್ಯಾಮ್ ಈಗಾಗಲೇ ಹೇಳಿದರು ನನ್ನ ಗುರುಗಳು ಹಾಗೆ ಅಂತ. ನಾನು ಗುರು ಅಂದ ತಕ್ಷಣವೇ ಅಂತ ಏನು, ನನ್ನ PG ಮುಗಿಸಿ 1-2 ವರ್ಷದಲ್ಲಿ ಅವರು ಆ PGಯಲ್ಲಿ ಸ್ಟಡಿ ಮಾಡಬೇಕಾದ್ರೆ ನಾನು ಗೆಸ್ಟ್ ಫ್ಯಾಕಲ್ಟಿಯಾಗಿ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಹಾಗಾಗಿ ಬಂದಂತಹ ಅವರ ನನ್ನ ಲಿಲಿ ಪಯಸ್ ಹಾಗೂ ಅವರ ಹಸ್ಬೆಂಡು ಸಹ, ಅವರಿಬ್ಬರು ಸಹ ಕ್ಲಾಸ್ಮೇಟ್ಸ್, ಅವರಿಬ್ಬರು ನನ್ನ ಸ್ಟೂಡೆಂಟ್ಗಳೇ. ಇವತ್ತು ದಂಪತಿಗಳಿಬ್ಬರು ಸಹ ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನನಗೆ ಮೊನ್ನೆ ಫೋನ್ ಮಾಡಿ, ಸರ್ ನೀವೊಂದು ಬಂದು ನಮಗೆ ಒಂದು ಉಪನ್ಯಾಸ ಮಾಡಬೇಕು ಅಂತೇಳಿ ಕೇಳಿದರು. ನಾನು ಹೇಳಿದೆ, ನಾನು ಉಪನ್ಯಾಸ ಮಾಡುವಂಥ ಏನು ಅವಶ್ಯಕತೆ ಇಲ್ಲ, ಇದೆಲ್ಲ ದೇಶದಲ್ಲೇ ಆಚರಣೆ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬಂದು ಹೋಗ್ತೇನೆ ಅಂತ ಹೇಳಿದೆ. ಹಾಗೆ ಬಂದಿದ್ದಾನೆ. ಸೊ ಈಗಾಗಲೇ ನಮ್ಮ ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತಿರುವಂಥವ್ರು ಮೇಡಮ್ ಸಹ ಹೇಳಿದ್ದಾರೆ. ಜೊತೆಯಲ್ಲಿ ನಮ್ಮ ಇವತ್ತಿನ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಸಹ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಇವತ್ತು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ, ಇದು 2012ರಲ್ಲಿ ಪ್ರಾರಂಭ ಆಯಿತು ಹಾಗೆ ಅಂತ. ಯಾವುದೇ ದಿನಾಚರಣೆಯನ್ನು ಎಲ್ಲಿಯಾದರೂ ಪ್ರಾರಂಭ ಮಾಡಿದರೆ ಅದರ ಒಂದು ಉದ್ದೇಶ ಇದ್ದೇ ಇರ್ತದೆ. ಆ ದಿನದಂದು ನಮ್ಮ ರಾಷ್ಟ್ರದಲ್ಲಿ ಅತ್ಯುನ್ನತವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥವರಿಗೆ ವಿಶೇಷವಾದ ಸನ್ಮಾನಗಳನ್ನು ಅವರಿಗೆ ನೀಡುವಂಥ ಕಾರ್ಯಕ್ರಮ, ಹಾಗೂ ಅದಕ್ಕೆ ಹಿಂದಿನ ರಾಜ ಮಹಾರಾಜಗಳು ಹೇಳ್ತಾ ಇದ್ರಲ್ಲ, ಏನು ಬಿರುದುಗಳನ್ನು ಕೊಡುವಂಥದ್ದು, ಆ ಥರ ಒಂದು ವಾಡಿಕೆ ಈಗಲೂ ಸಹ ನಮ್ಮ ಸರ್ಕಾರದಲ್ಲಿ ಕಂಟಿನ್ಯೂ ಆಗಿದೆ. ಹಾಗಂತ ಹೇಳಿದರೆ ಅತ್ಯುನ್ನತ ಪ್ರಶಸ್ತಿಯಾದಂತಹ ದ್ರೋಣಾಚಾರ್ಯ, ಅರ್ಜುನ ಅವಾರ್ಡ್, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಈ ಪ್ರಶಸ್ತಿಗಳನ್ನ ಕೊಡುವಂಥ ದಿನ ಎಲ್ಲಿದೆ, ಯಾವಾಗ ಮಾಡಬೇಕು, ಯಾವಾಗ ಮಾಡ್ತಾಯಿದ್ರು, ಇದೆಲ್ಲ 1992ಇಂದ ಪ್ರಾರಂಭವಾಗಿತ್ತು. ಇಲ್ಲ ಅಂತಲ್ಲ, ನಮ್ಮ ರಾಷ್ಟ್ರದ ಅತ್ಯುನ್ನತ ಸೇವೆ ಸಲ್ಲಿಸಿದಂಥ ಕ್ರೀಡಾ ಕ್ಷೇತ್ರದಲ್ಲಿ ಸನ್ಮಾನ ಮಾಡ್ತಾಯಿದ್ರು ಆಗಲೂ. ಆದರೆ ಅದಕ್ಕೊಂದು ನಿರ್ದಿಷ್ಟವಾದ ದಿನ ಇರಲಿಲ್ಲ. ಅದನ್ನು ಯಾವಾಗ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಹೀಗಂತ ಒಂದು ಚರ್ಚೆ ಬಂದಾಗ 2012ಅಲ್ಲಿ ಸರ್ಕಾರ ಅದಕ್ಕೆ ಒಂದು ಸಮ್ಮತಿಗೆ ಬರ್ತದೆ. ಅದು ನಮ್ಮ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಹುಟ್ಟಿದ ದಿನದಂದರೆ ಮಾಡಿದರೆ ಒಳ್ಳೆಯದು ಅಂಥೇಳಿ ಅದನ್ನು ಮೊದಲು, ಮತ್ತು ಅದ್ರ ಜೊತೆಗೆ ಅವರ ಹೆಸರಲ್ಲೇ ಒಂದು ಅವಾರ್ಡನ್ನು ಸಹ ಅದನ್ನು ಘೋಷಣೆ ಮಾಡ್ತಾರೆ. ದಟ್ ಈಸ್ ಕಾಲ್ಡ್, ಮೊದಲು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಇರುತ್ತೆ, ಅದನ್ನು ಈಗ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಮಾಡಿದ್ದಾರೆ. ದ್ರೋಣಾಚಾರ್ಯ, ಅರ್ಜುನ್ ಅವಾರ್ಡ್, ಖೇಲ್ ರತ್ನ ಪ್ಲಸ್ ಇನ್ನು ಬೇರೆ ಅವಾರ್ಡ್ಗಳನ್ನೆಲ್ಲ ನಮ್ಮ ರಾಷ್ಟ್ರಪತಿ ಭವನದಲ್ಲಿ ಈ ದಿನ ಅಂದರೆ 29th August ಇದನ್ನು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಥೇಳಿ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಆಚರಣೆಗೆ ತಂದರು 2012ಇಂದ ಈಚೆಗೆ. ಮೊದಲು ಸಹ ಈ ಥರ ದಿನಾಚರಣೆಗಳು ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಕ್ರೀಡೆಗೆ ಪ್ರತಿಯೊಂದು ಇದಕ್ಕೂ ನಾವು ಒಂದು ದಿನಾಚರಣೆ ಅಂತ ಮಾಡ್ತೇವೆ, ಡೇ ಅಂತ ಇಟ್ಕೊಂಡಿರ್ತೇವೆ. ಇದಕ್ಕೂ ಸಹ ಹಾಗೆ ಬೇಕು ಅನ್ನೋದನ್ನು ನಮ್ಮ ರಾಷ್ಟ್ರ ಮನಗಂಡು ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿ, ಅದರಲ್ಲೂ ನಮ್ಮ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಹೆಸರನ್ನೇ ಇದಕ್ಕೆ ನಿಗದಿಪಡಿಸಿದ್ರು. ಯಾಕೆ ಅಂತ ಹೇಳಿದ್ರೆ
ಸ್ವತಂತ್ರ ಪೂರ್ವದಲ್ಲಿ ಕ್ರೀಡೆ ಹೇಗಿರ್ಬೋದು, ಈಗಿನ ಪರಿಸ್ಥಿತಿಯಲ್ಲೇ ಕ್ರೀಡೆ ಹೇಗಿದೆ ನಿಮಗೆ ಗೊತ್ತಿದೆ. ಇನ್ನು ಸ್ವತಂತ್ರ ಪೂರ್ವದಲ್ಲಿ ಹೇಗಿತ್ತು ಕ್ರೀಡೆ, ಅಂತಹ ಸಮಯದಲ್ಲಿ ನಮ್ಮ ಭಾರತಕ್ಕೆ ಕಂಟಿನ್ಯೂಸ್ ಆಗಿ 3 ಬಾರಿ ಅವರು ಆಡಿದಂಥ ಹಾಕಿಯಲ್ಲಿ 3 ಬಾರಿ ಚಿನ್ನದ ಪದಕವನ್ನು ಒಲಿಂಪಿಕ್ಕಲ್ಲಿ ಗೆದ್ದುಕೊಟ್ಟಂತಹ ಏಕೈಕ ಪಟು ಯಾರು ಇದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಇಂಡಿಯಾದಲ್ಲಿ, ದಟ್ ಈಸ್ ಧ್ಯಾನ್ ಚಂದ್. ಅದಕ್ಕೋಸ್ಕರನೇ ಈ ದಿನವನ್ನು ಅವರ ಹೆಸರಲ್ಲಿ ಅವರ ಹುಟ್ಟು ದಿನವನ್ನು ಸೆಲೆಬ್ರೇಟ್ ಮಾಡೋ ಉದ್ದೇಶದಲ್ಲಿ ಮಾಡಿದರು. ಅವರು ಪ್ರಪ್ರಥಮವಾಗಿ ಈಗಾಗಲೇ ಮೇಡಮ್ ಹೇಳಿದ್ರು ಅವ್ರನ್ನ 2000 ಅವರನ್ನು 12 ಅದನ್ನು ಪ್ರಾರಂಭ ಮಾಡಿದ್ರು ಅಂತ. ಅವರ ಹುಟ್ಟಿದ ದಿನ 29 ಆಗಸ್ಟ್ 1905 ಅಲ್ಲಿ ಅವರು ಅಲಹಾಬಾದಲ್ಲಿ ಹುಡ್ತಾರೆ. ಅವರ ತಂದೆ ತಾಯಿಯಾದಂತಹ ಸೋಮೇಶ್ವರ್ ದತ್ ಸಿಂಗ್ ಹಾಗೂ ತಾಯಿ ಶಾರದಾ ಸಿಂಗ್ ಅವರಿಗೆ ಮಗನಾಗಿ ಇವರು ಜನಿಸ್ತಾರೆ. ಅದಾದ ನಂತರ ಅವರ ಹೆಸರು ಆ್ಯಕ್ಚುಲಿ ಹುಟ್ಟಿದಾಗ ಧ್ಯಾನ್ ಸಿಂಗ್ ಅಂತ ಅವ್ರನ್ನ ಕರೀತಾ ಇರ್ತಾರೆ. ಅದಾದ ನಂತರ ಅವರು ಯಾವಾಗ ನಮ್ಮ ದೇಶಕ್ಕೆ 3 ಚಿನ್ನವನ್ನು ತಂದು ಕೊಡ್ತಾರೆ, ಅವರ ಆಟದ ವೈವಿಧ್ಯತೆಯನ್ನು ನೋಡ್ತಾರೆ, ಆಗ ಅದನ್ನು ಅವರ ಹೆಸರನ್ನು ಧ್ಯಾನ್ ಚಂದ್ ಅಂತ ಕನ್ವರ್ಟ್ ಮಾಡ್ತಾರೆ. ಚಾಂದ್ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ, ನಾರ್ತ್ ಇಂಡಿಯಾದಲ್ಲಿ ಒಂದು ಹುಣ್ಣಿಮೆಯ ಚಂದ್ರ, ಆ ಚಂದ್ರನಾಗಿ ಅವರು ಹೊರಹೊಮ್ಮಿರ್ತಾರೆ ಕ್ರೀಡೆಯಲ್ಲಿ. ಸೊ ಅವರ ಒಂದು ಪ್ರತಿಭೆ 2012 ನಾವು ರೆಕಗ್ನೈಸ್ ಮಾಡಿ ಅದನ್ನು ರಾಷ್ಟ್ರ ಸರ್ಕಾರ ಅದನ್ನು ನಾಮಿನೇಟ್ ಮಾಡ್ತದೆ ಅವರ ಹೆಸರನ್ನು. ಅವರ ಒಂದು ಕ್ರೀಡೆಯ ವೃತ್ತಿಯನ್ನು 1922 ಪ್ರಾರಂಭ ಮಾಡ್ತಾರೆ. ಅದು ಯಾವಾಗ ಅಂತ ಹೇಳಿದರೆ ತಂದೆ ಮಿಲ್ಟ್ರಿಯಲ್ಲಿ ಇರ್ತಾರೆ, ಅವರು ಸೇವೆ ಸಲ್ಲಿಸ್ತಾ ಇರ್ತಾರೆ. ಇವರು ಸಹ 1922 ಒಂದು ಸೇನೆಗೆ ಜಾಯಿನ್ ಆಗ್ತಾರೆ. ಜಾಯಿನ್ ಆದಮೇಲೆ ಅವರು ಒಂದು ಹಾಕಿಯನ್ನು ಅಲ್ಲಿ ಪ್ರಾರಂಭ ಮಾಡ್ತಾರೆ. ಅಲ್ಲಿವರೆಗೂ ಅವರೇನು ಹಾಕಿಯನ್ನು ಆಡಿರಲ್ಲ. ದಟ್ ಟೈಮ್ ಈ ವಾಸ್ ಏಜ್ ಆಫ್ 17.5 years. ಆಗ ಅವರು ಹಾಕಿ ವೃತ್ತಿಯನ್ನು ಪ್ರಾರಂಭ ಮಾಡಿ ಅದ ನಂತರ ಅವರು ಆಗಲೇ 1926 ಕಂಟಿನ್ಯೂಸ್ ಆಗಿ ಭಾರತವನ್ನು ಅಪ್ ಟು 1948 22 years ಕಂಟಿನ್ಯೂಸ್ ಆಗಿ ಯಾರಾದರೂ ಒಬ್ಬ ಕ್ರೀಡಾಪಟು ಭಾರತ ದೇಶವನ್ನು ಪ್ರತಿನಿಧಿಸಿದ್ದಾರೆ ಅಂದರೆ ದಟ್ ಈಸ್ ನನ್ ಅದರ್ ದ್ಯಾನ್ ಓನ್ಲಿ ಧ್ಯಾನ್ ಚಂದ್. ಅವ್ರು ಬಿಟ್ಟರೆ ಬೇರೆ ಯಾರು ಇಲ್ಲಿವರೆಗೂ ಯಾವುದೇ ಗೇಮಲ್ಲೂ ಮೋರ್ ದ್ಯಾನ್ 22 years ಇಂಡಿಯಾ ರೆಪ್ರೆಸೆಂಟ್ ಮಾಡಿದಂಥ ವ್ಯಕ್ತಿ ಯಾರೂ ಇಲ್ಲ. ಅಂಥ ಒಬ್ಬ ವ್ಯಕ್ತಿ. ಹಾಗೆ ನಮ್ಮ ದಂತಕಥೆ ಸಹ ಅಂಥ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಮತ್ತೋರ್ವ ವ್ಯಕ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಆಡಿದಂಥ ಮೊದಲ ಒಲಿಂಪಿಕ್ ಪಂದ್ಯ 1928 ನೆದರ್ಲ್ಯಾಂಡಲ್ಲಿ ನಡೀತದೆ. ಅದು ನಮ್ಮ ಹಾಕಿ ಇಂಡಿಯನ್ ಟೀಮ್ ಫಸ್ಟ್ ಟೈಮ್ ಎಂಟ್ರ್ ಆಗೋದು ಒಲಿಂಪಿಕ್ಗೆ. ಆ ಫಸ್ಟ್ ಟೈಮ್ ಎಂಟ್ರ್ ಆದ್ರಲ್ಲೇ ನಮ್ಮ ಇಂಡಿಯಾ ಚಿನ್ನದ ಪದಕವನ್ನು, ಆಗಾಗಲೇ ಚಿನ್ನದ ಪದಕವನ್ನು ತೆಗೆದುವಂಥ ಹಲವಾರು ಕಂಟ್ರಿಗಳು ಭಾಗವಹಿಸಿರ್ತದೆ. ಅದೆಲ್ಲರಿಗಿನಷ್ಟರಲ್ಲಿ ನಮ್ಮ ಇಂಡಿಯಾ ವಿನ್ ಆಗಿ ದೇ ಓನ್ ದ ಗೋಲ್ಡ್ ಮೆಡಲ್. ಅದಾದ ನಂತರ 1932 ಲಾಸ್ ಏಂಜಲೀಸಲ್ಲಿ ಒಲಿಂಪಿಕ್ ಪಂದ್ಯದಲ್ಲಿಯೂ ಸಹ ಅವರು ನಮ್ಮ ಇಂಡಿಯಾಕ್ಕೆ ಗೋಲ್ಡ್ ಮೆಡಲ್ನ ತಂದು ಕೊಡ್ತಾರೆ. ಅದಾದ ನಂತರ 1936 ಆಗಲೂ ಸಹ ನಮ್ಮ ಇಂಡಿಯಾ ಗೋಲ್ಡ್ ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಆಗಿ ಗೋಲ್ಡ್ ಮೆಡಲನ್ನು ತಂದು ಕೊಡ್ತಾರೆ. 1936 ನಮ್ಮ ಧ್ಯಾನ್ ಚಂದ್ ಅವರು ತಂಡದ ನಾಯಕನಾಗಿ ಆಡ್ತಾರೆ. ಅದೇ ರೀತಿ ನಾಯಕನ ಆಟಕ್ಕೆ ಅದೇ ರೀತಿ ಸತ್ಕಾರನೂ ಹಾಗೆ ಮತ್ತು ಒಳ್ಳೆಯ ಸಾಧನೆಯನ್ನು ಮಾಡಿ ದೇಶಕ್ಕೆ ಮತ್ತೆ ಚಿನ್ನದ ಪದಕ, ಅಲ್ಲಿಗೆ 3 ಚಿನ್ನದ ಪದಕ ಬಿಫೋರ್ ವರ್ಲ್ಡ್ ವಾರ್ ಇದನ್ನು ಅವರು ನಮ್ಮ ಇಂಡಿಯಾಕ್ಕೆ ತಂದುಕೊಟ್ಟಂಥ ಏಕೈಕ ವ್ಯಕ್ತಿ ಧ್ಯಾನ್ ಚಂದ್. ಅಂಥ ಒಂದು ವ್ಯಕ್ತಿಯ ಹೆಸರನ್ನು ನಾವೆಲ್ಲ ಹೇಳಿ ಇವತ್ತು ಅವರ ಹೆಸರಿನಲ್ಲಿ ಮತ್ತು ರಾಷ್ಟ್ರೀಯ ಕ್ರೀಡಾ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಈ ಕ್ರೀಡೆ ಬಗ್ಗೆ ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ, ಇದು ಕಾಂಪಿಟೇಟಿವ್ ವರ್ಲ್ಡ್. ಯಾವತ್ತೂ ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿ ಹೋಗಬೇಕು. ಇಂಡಿಯಾದ ದೇಶದ ಹೆಸರನ್ನು ಕ್ರೀಡಾ ರಂಗದಲ್ಲಿ ಇನ್ನೂ ಅತ್ಯುನ್ನತವಾಗಿ ನೀವು ಸಾಧನೆ ಮಾಡಬೇಕು. ನಿಮಗೆ ಗೊತ್ತಿರಲಿ ಮಕ್ಕಳೇ, ಇದುವರೆಗೂ ಒಲಿಂಪಿಕ್ಕಲ್ಲಿ ನಮ್ಮ ದೇಶ ಹಾಕಿಯಲ್ಲಿ ಬಿಟ್ಟರೆ ಚಿನ್ನದ ಪದಕ ಗೆದ್ದಿರಲಿಲ್ಲ. ಅದಕ್ಕೆ ಮೊನ್ನೆ ನಡೆದಂತಹ ಒಲಿಂಪಿಕ್ಕಲ್ಲಿ ಅದಕ್ಕೆ ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋ ಅವರೇ ಬರಬೇಕಾಗಿ ಬಂತು. ಅದುವರೆಗೂ ನಮಗೆ ಯಾವುದೇ ಚಿನ್ನದ ಪದಕ ಮತ್ತೆ ದೊರಕಿರಲಿಲ್ಲ. ಅಂತಹ ಕ್ರೀಡಾಪಟುಗಳು ಮುಂದಿನ ದಿನಗಳಲ್ಲಿ ನೀವುಗಳು ಸಹ ಹಾಗೆ, ಯಾಕೆಂದರೆ ಇದು ಇಟ್ಸ್ ಅನ್ ಕಾಂಪಿಟೇಟಿವ್ ವರ್ಲ್ಡ್. ಇದರಲ್ಲಿ ನೀವು ಹೆಚ್ಚು ಭಾಗವಹಿಸಿದಷ್ಟು ಉನ್ನತ ಒಂದು ಸ್ಥಾನಗಳಿಗೆ ಹೋಗಲಿಕ್ಕೆ ಸಾಧ್ಯ ಇದೆ. ನಿಮ್ಮ ದೇಹದ ಆರೋಗ್ಯದ ಜೊತೆಗೆ ನಿಮ್ಮದ ದೇಶದ ಹೆಮ್ಮೆನೂ ಸಹ ನೀವು ಕಾಪಾಡ್ಕೊಂಡು ಹೋಗ್ಬೋದು. ಸೊ ಈ ಒಂದು
ದಿನಾಚರಣೆಯನ್ನು ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ಅತ್ಯುನ್ನತವಾಗಿ ತಗೊಂಡು ನಮ್ಮ ಕ್ರೀಡಾ ಸಂಘಗಳು, ನಮ್ಮ ದೈಹಿಕ ಶಿಕ್ಷಣ ಸಂಘ ಇರ್ಬೋದು, ಕ್ರೀಡಾ ಸಂಘಗಳಿರ್ಬೋದು, ಹಲವಾರು ಸಂಘ ಸಂಸ್ಥೆಗಳು ಇರ್ಬೋದು, ಅವರ ವೃತ್ತಿಗೆ ಸಂಬಂಧವಾಗಿ ನಮ್ಮ ಕ್ರೀಡಾ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಸಾಧಕರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನಾನು ಬೆಳಗ್ಗೆನೂ ಸಹ ಒಬ್ಬರನ್ನು ಕೇಳಿದೆ, ಅವರು ಸಾಧಕರಿಗೆ ಮನೆಗೆ ಹೋಗಿ, ಯಾರು ನಮ್ಮ ಮ್ಯಾಂಗ್ಳೂರು ಡಿಸ್ಟಿಕ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಚೀವ್ ಮಾಡಿದ್ದಾರೆ ಅವರಿಗೆ ಮನೆಗೆ ಹೋಗಿ ಇವತ್ತು ಸನ್ಮಾನವನ್ನು ಮಾಡಿ ಬರುವಂಥ ಕೆಲವು ಕ್ಲಬ್ಗಳು ಇದ್ದಾವೆ. ಒಳ್ಳೊಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಮುಂದಿನ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಬರುವಂಥ ಮುಂದಿನ ಕ್ರೀಡಾಪಟುಗಳಿಗೆ ಒಂದು ದಾರಿ ದೀಪವಾಗ್ತದೆ. ಇಂತಹ ಉತ್ತಮ ಕೆಲಸಗಳನ್ನು ಎಲ್ಲ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಅದನ್ನು ಇನ್ನೂ ಮುಂದಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತಾ ಇರಲಿ ಅಂತ ಕೇಳ್ಕೊಳ್ತಾನೆ. ಜೊತೆಗೆ ಯಾವ ಧ್ಯಾನ್ ಚಂದ್ ಏನು ಆಡಿದ್ರು ಅವತ್ತಿನ ಕೆಲವ್ರಿಗೆಲ್ಲರೂ ಗೊತ್ತಿದೆ, ಇಲ್ಲಿ ಇತಿಹಾಸ ಓದೋರಿಗೆಲ್ಲ ಗೊತ್ತಿದೆ. ಇವತ್ತು ನಾವು ಎಷ್ಟು ಸೊಫಿಸ್ಟಿಕೇಟ್ ಆದಂಥ ಎಕ್ವಿಪ್ಮೆಂಟ್ಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ ರಾಷ್ಟ್ರೀಯ ಮಟ್ಟದಲ್ಲಾಗಲಿ ಗ್ರೌಂಡಿಂದ ಹಿಡಿದು ಎಕ್ವಿಪ್ಮೆಂಟಿಂದ ಹಿಡಿದು ಪ್ಲೇಯಿಂಗ್ ಕಿಟ್ಸ್ವರೆಗೂ ಸಹ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಸೊಫಿಸ್ಟಿಕೇಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಇನ್ನೂ ನಾವು ಆ ಲೆವೆಲ್ಗೆ ಹೋಗದೆ ಇರ್ಬೋದು ನಮ್ಮ ಇಂಡಿಯಾದಲ್ಲಿ, ಆದ್ರೂ ಆಲ್ಮೋಸ್ಟ್ ಆಲ್ ದೋಸ್ ಆರ್ ಪಾರ್ಟಿಸಿಪೇಟ್ ಇನ್ ದ ಇಂಟರ್ನ್ಯಾಷನಲ್ ಲೆವೆಲ್ ಆ ಒಂದು ಎಕ್ವಿಪ್ಮೆಂಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಆಗ ಧ್ಯಾನ್ ಚಂದ್ ಯಾವಾಗ 1928 ಒಲಿಂಪಿಕ್ ಆಡಬೇಕಿದ್ರೆ ಅವತ್ತಿನ ಸ್ಟಿಕ್ ಎಲ್ಲಿಯಾದರೂ ಫೋಟೋ ಎಲ್ಲಿಯಾದರೂ ವಿಡಿಯೋ ನಿಮಗೆ ಇದರಲ್ಲಿ ಸಿಗ್ಬೋದು, ಯೂಟ್ಯೂಬಲ್ಲಿ ನೋಡಿದರೆ ಅದು ಒಳ್ಳೆ ಕೊಕ್ಕೆ ಇದ್ದಂಗೆ ಇರ್ತಿತ್ತು. ಅಂಥ ಒಂದು ಸ್ಟಿಕ್ನಲ್ಲಿ ಆಡಿ ಅವ್ರು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾರು ಎದುರಾಳಿಗಳು ಅವ್ರ ಹತ್ರ ಬಾಲನ್ನು ತೆಗೆದುಕೊಳ್ಳುವಂಥ ಸಾಧ್ಯನೇ ಇರಲಿಲ್ಲ. ಅಂಥ ಒಂದು ಏಕೈಕ ಸೆಂಟರ್ ಫಾರ್ವರ್ಡ್ ನಮ್ಮ ಇಂಡಿಯಾದಲ್ಲಿ ಬಂದಿದ್ದು. ಅದ ನಂತರ ಇಂಡಿಯಾದ ಹಾಕಿ ಸ್ಟ್ಯಾಂಡರ್ಡ್ ಡಿಟ್ಯೂರೇಟ್ ಆಗಿದೆ. ಇವತ್ತು ಮತ್ತೆ ಇತ್ತೀಚಿನ ದಿನದಲ್ಲಿ ಮತ್ತೆ ಮೊನ್ನೆ ಏಷ್ಯನ್ ಗೇಮ್ಸಲ್ಲಿ ಮೆನ್ ಸೆಕ್ಷನ್ನಲ್ಲಿ ಇಂಡಿಯಾ ಸಿಲ್ವರ್ ಮೆಡಲನ್ನು, ಹಾಗೆ ವುಮೆನ್ ಸೆಕ್ಷನ್ನಲ್ಲಿ ಬ್ರಾಂಜ್ ಮೆಡಲನ್ನು ಗಳಿಸುವ ಮುಖಾಂತರ ಮತ್ತೆ ಮೇಲೆ ಹಾಕಿ ಫೀಲ್ಡಿನಲ್ಲಿ ಉತ್ತಮವಾದ ಕ್ರೀಡಾಪಟುಗಳು ಬರ್ತಾ ಇದ್ದಾರೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಇನ್ನು ಮುಂದಿನ ಇಲ್ಲಿ ಹಲವಾರು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿದ್ದೀರಾ, ವಿದ್ಯಾರ್ಥಿಗಳಿದ್ದಾರೆ, ಇವರಿಗೆಲ್ಲ ತರಬೇತಿಯನ್ನು ನೀಡುವಂಥ ಕಾರ್ಯದಲ್ಲಿ ಮಗ್ನರಾಗಿದ್ದೀರಾ. ಹೆಚ್ಚು ನೀವು ಶ್ರಮ ವಹಿಸಿದರೆ ನಿಜವಾಗ್ಲೂ ಎಸ್ಪೆಷಲಿ ಮ್ಯಾಂಗ್ಳೂರಿನಲ್ಲಿ ನ್ಯಾಚುರಲ್ ಬಡ್ಡಿಂಗ್ ಇರುವಂಥ ನಮ್ಮ ಮಂಗಳೂರು ಕ್ರೀಡಾಪಟುಗಳಲ್ಲಿ ಉತ್ತಮವಾದ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಅದರ ತರಬೇತಿಯಲ್ಲಿ ಉನ್ನತವಾದ ಕ್ರೀಡಾಪಟುಗಳು ಬರೋಕ್ಕೆ ಸಾಧ್ಯನೇ ಇದೆ ಅಂತೇಳಿ ನನಗೆ ಅನ್ನಿಸ್ತದೆ. ಜೊತೆಗೆ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆಫ್ಟರ್ ಇಂಡಿಪೆಂಡೆನ್ಸ್ ಸರ್ಕಾರ ತುಂಬವಾದ ಡೆವಲಪ್ಮೆಂಟ್ಗಳನ್ನು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ಫೆಸಿಲಿಟೀಸ್ಗಳನ್ನೆಲ್ಲ ಮಾಡ್ತಾ ಬಂದರು. ಸ್ಪೋರ್ಟ್ಸ್ ಹಾಸ್ಟೆಲ್, ಯೂತ್ ಸರ್ವಿಸ್, NYK ನ್ಯಾಷನಲ್ ನೆಹರು ಯುವಕ ಕೇಂದ್ರಗಳು, ದೆನ್ ಸಾಯಿ ಫೆಡರೇಷನ್ಸ್ ಅಸೋಸಿಯೇಷನ್, ಈಗೆಲ್ಲ ಹಲವಾರು ಕಾಂಪಿಟೇಷನ್ಸ್ಗಳನ್ನು ಹಲವಾರು ಸಂಘ ಸಂಸ್ಥೆಗಳನ್ನು ಸ್ಪಾನ್ಸರ್ ಮಾಡಿ ಗೌರ್ಮೆಂಟ್ ಇದಕ್ಕೆ ಕೋಟಿಗಟ್ಟಲೆ ಹಣವನ್ನು ಸ್ಪೆಂಡ್ ಮಾಡ್ತಾ ಬಂದು ನಮ್ಮ ಒಂದು ಇವತ್ತಿನ ಏನು ಮಾಡರ್ನ್ ಒಲಿಂಪಿಕ್ನಲ್ಲಿ ಏನು ನಾವು ಕಾಂಪಿಟೇಷನ್ ನೋಡ್ತಾ ಇದ್ದೀವಿ, ಈ ಮಟ್ಟಿಗೆ ಇಂಡಿಯಾ ಸಹ ರೆಕಗ್ನೈಸ್ ಆಗೋ ಲೆವೆಲ್ಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಇಂದಿನ ಪೀಳಿಗೆ ಮಾಡಿಕೊಟ್ಟಂಥ ದಾರಿಯ ಮೇಲೆ ನಾವು ಇವತ್ತು ಅಷ್ಟೊಂದು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಜೊತೆಯಲ್ಲಿ ಈ ಒಂದು ದಿನಾಚರಣೆಯನ್ನು ಮಾಡೋದ್ರಿಂದ ಎಲ್ಲರಲ್ಲೂ ಒಂದು ಕ್ರೀಡಾ ಮನೋಭಾವನೆ ಇನ್ನೂ ಹೆಚ್ಚಾಗ್ತದೆ. ಇಂಥ ದಿನಗಳನ್ನು ಸದುಪಯೋಗ ಪಡಿಸ್ಕೊಂಡು ಇನ್ನೂ ಉತ್ತಮವಾಗಿ ನೀವುಗಳೆಲ್ಲ ಭಾಗವಹಿಸಿ, ಆ ಭಾಗವಹಿಸುವಂಥ ತರಬೇತಿ ನೀವು ಎಲ್ಲಿ ಪಡಿಬೇಕು, ತರಬೇತುದಾರರು ಹತ್ರ ಹೇಗೆ ಹೋಗಬೇಕು ಅದನ್ನು ಸಹ ನೀವು ಪ್ರಯತ್ನ ಮಾಡಿ. ಯಾಕೆಂದರೆ ನಿಮ್ಮಲ್ಲಿ ದೈಹಿಕ ಶಿಕ್ಷಕರು ಎಲ್ಲನೂ ನೀಡಲಿಕ್ಕೆ ಕಷ್ಟ ಇದೆ ಶಾಲೆಯಲ್ಲಿ. ಅದಕ್ಕೆ ಬೇಕಾದ ಒಂದು ಮಾರ್ಗದರ್ಶನವನ್ನು ನೀವು ತೆಗೆದುಕೊಂಡು ಉತ್ತಮವಾಗಿ ಒಂದು ಕ್ರೀಡಾಭ್ಯಾಸವನ್ನು ಯಾವುದೇನೇ ಆದರೂ ತಗೊಂಡು, ಯಾವುದೇ ಕ್ರೀಡೆ ಇರ್ಬೋದು, ಯು ಹ್ಯಾವ್ ಟು ಬಿ ಇನ್ವಾಲ್ವ್ ಆಸ್ ಎ ಟೇಕ್ ಇಟ್ ಆಸ್ ಎ ಪ್ರೊಫೆಷನ್. ಜಸ್ಟ್ ನಾನು ಏನೋ ಒಂದು ಸುಮ್ಮನೆ ಫೀಲ್ಡಿಗೆ ಒಂದೆರಡು ಸಹ ಹೋಗಿ ಬರ್ತಾನೆ ಅಂತ ಹೇಳಿದ್ರೆ ಆ ರೀತಿಯಾದಂಥ ಒಂದು ಕ್ರೀಡಾಪಟು ಧ್ಯಾನ್ ಚಂದ್ ಹೆಸರನ್ನು ಹೇಳ್ತಾ ಇದೀವಲ್ಲ ಅಂತ ಕ್ರೀಡಾಪಟು ಆಗಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಏನೇ ಟ್ಯಾಲೆಂಟ್ ಇದ್ರೂ ಅಷ್ಟೇ ಅಭ್ಯಾಸವನ್ನು ಸಹ ಅವಶ್ಯಕತೆ ಇರುತ್ತೆ. ಅದಕ್ಕೆ ಬೇಕಾದ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ದೈಹಿಕ ನಿರ್ದೇಶಕರಾಗಲಿ ಶಿಕ್ಷಕರಾಗಲಿ ಹಾಗೂ ತರಬೇತಿ ನಿಮ್ಮೊಂದಿಗೆ ಇರ್ತಾರೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಜೊತೆಯಲ್ಲಿ ಇವತ್ತಿನ ಈ ಸ್ಪೋರ್ಟ್ಸ್ನ ನೀವು ಇದನ್ನು ಕಾಂಪಿಟೇಟಿವ್ ವರ್ಡ್ ಇದೆ ನಮ್ಮಲ್ಲಿ. ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಎರಡು ರೀತಿಯ ಸ್ಪೋರ್ಟ್ಸನ್ನು ತಗೊಳ್ತೀವಿ ನಾವು, ಒಂದು ಫಾರ್ ಫಿಟ್ನೆಸ್, ಇನ್ನೊಂದು ಫಾರ್ ಕಾಂಪಿಟೇಟಿವ್ ವರ್ಡ್. ಆ ಕಾಂಪಿಟೇಟಿವ್ ವರ್ಡ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಅದರ ಜೊತೆಗೆ ಇವತ್ತಿನ ಕಾಂಪಿಟೇಟಿವ್ ವರ್ಡ್ ಸ್ಪೋರ್ಟ್ಸ್ ಹೇಗಿದೆ ಅಂತ ಹೇಳಿದ್ರೆ ಇಟ್ಸ್ ಬಿಹೈಂಡ್ ದ ಡ್ರಗ್ಸ್. ಆ ಡ್ರಗ್ಸ್, ಡೂಪಿಂಗ್, ಅದರಲ್ಲಿ ತುಂಬನೇ ನಮ್ಮ
ತರಬೇತುದಾರರು ಸಹ ಅದರಿಂದ ಇದ್ದಾರೆ, ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಸಹ ಆಗಿದ್ದಾರೆ. ನಾನು ಇದರಲ್ಲಿ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಎಂತ ಹೇಳಿದ್ರೆ, ಯಾರೋ ಒಬ್ಬ ಸ್ವಿಮ್ಮರ್ಸ್ಗೆ, ಜರ್ಮನ್ ಸ್ವಿಮ್ಮರ್, ಅವಳಿಗೆ ಕಂಪ್ಲೀಟ್ ವಾಯ್ಸ್ ಎಲ್ಲ ಮೇಲ್ ವಾಯ್ಸ್ ಇದೆ. ಇದು ಯಾಕಮ್ಮ ನಿನ್ನ ಮೇಲ್ ವಾಯ್ಸ್ ಆಗಿದೆ ಹೇಗೆ ಅಂತ ಕೇಳಿದ್ರೆ, ನಾನು ಬಂದಿರೋದಿಲ್ಲಿ ಸ್ವಿಮ್ಮಿಂಗ್ ಮಾಡಲಿಕ್ಕೆ, ನಾನು ಸಿಂಗರ್ ಆಗಲಿಕ್ಕಲ್ಲ ಅಂತ ಹೇಳಿದೆ. ಯಾಕೆಂದರೆ ಶಿ ಈಸ್ ಟೇಕಿಂಗ್ ಮ್ಯಾಕ್ಸಿಮಮ್ ಡ್ರಗ್ಸ್, ಅದರಿಂದ ಅವರ ಥ್ರೋಟ್ ಎಲ್ಲ ವಾಯ್ಸ್ ಎಲ್ಲ ಬ್ರೇಕ್ ಆಗಿರುತ್ತೆ. ಬಟ್ ಅವ್ರು ಹೇಳೋದು ಅಂತ ಹೇಳಿದ್ರೆ, ನನ್ನ ಲೈಫ್ ಹೋದ್ರೂ ತೊಂದರೆ ಇಲ್ಲ, ನನ್ನ ಕಂಟ್ರಿಗೆ ನಾನೊಂದು ಗೋಲ್ಡ್ ಮೆಡಲನ್ನು ತಂದು ಕೊಡಬೇಕು ಅಂತ. ಬಟ್ ನೀವು ಆ ಲೆವೆಲ್ಗೆ ಹೋಗೋದು ಬೇಡ. ವಿತೌಟ್ ಡ್ರಗ್ಸ್, ವಿತೌಟ್ ಡೋಪಿಂಗ್ ದ ಡ್ರಗ್ಸ್, ಅದನ್ನು ಅವಾಯ್ಡ್ ಮಾಡಿ. ದಯವಿಟ್ಟು ನಮ್ಮ ಶಿಕ್ಷಕರಲ್ಲಿ, ತರಬೇತುದಾರರಲ್ಲಿ ಕೆಲವರಿಗೆ ಇದಿದೆ, ಅಭ್ಯಾಸಗಳಿದೆ, ಅದನ್ನು ಸಹ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ. ಇದಕ್ಕೆ ಯಾವುದೇ ನ್ಯಾಚುರಲ್ ಆಗಿ ನಾವು ಪ್ರಯತ್ನ ಪಟ್ಟಿದ್ದೆ ಆದರೆ ಉತ್ತಮವಾದ ಒಂದು ಕ್ರೀಡಾ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತದೆ. ಮೊದಲೆಲ್ಲ ಈಗ ನೋಟ ಎಲ್ಲ ಇತ್ತು, ಈಗ ಸ್ವಲ್ಪ ಅದೆಲ್ಲ ರಿಲೀಫ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಎಷ್ಟೇ ನಾವು ಡ್ರಗ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ಲಿ ಟೆಸ್ಟ್ಗಳು ನಡೆದ್ರೂ ಅದನ್ನು ಓವರ್ಟೇಕ್ ಮಾಡುವಂಥ ಟ್ಯಾಕ್ಟಿಸನ್ನು ನಮ್ಮ ಕೋಚ್ ಆಗಲಿ ಮತ್ತು ಕ್ರೀಡಾಪಟುಗಳು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಆ ದಿನಗಳು ಸ್ವಲ್ಪ ಅವಾಯ್ಡ್ ಆಗಲಿ ಅಂತೇಳಿ. ಯಾಕೆಂದರೆ ಅವತ್ತೂ ಸಹ ಒಳ್ಳೆ ಉತ್ತಮ ಸಾಧನೆಗಳನ್ನು ಏನೂ ಇಲ್ದಲೇ ಮಾಡ್ಲಿಕ್ಕೆ ಬರ್ತಾ ಇತ್ತು. ಅವರ ಒಂದು ಧ್ಯಾನ್ ಚಂದ್ ಅವ್ರ ಇತಿಹಾಸನ ಓದ್ಬೇಕಾದ್ರೆ ಇನ್ನೊಂದು ಕಡೆ ಎಲ್ಲೋ ಹೇಳ್ತಾರೆ, ಅವರು ಹೇಗೆ ಆಡ್ತಾ ಇದ್ರು ಅಂತ ಹೇಳಲಿಕ್ಕೆ, ಅವರ ಸ್ಟಿಕ್ಕನ್ನು, ಅವರ ಆಟದ ನಂತರ ಅವರು ಎಲ್ಲ ಇಂಡಿಯಾ ರೆಪ್ರೆಸೆಂಟ್ ಆಗಿ ಎಲ್ಲ ನಿವೃತ್ತಿ ಆದ ನಂತರ ಅವ್ರು ಸ್ಟಿಕ್ಕನ್ನು ಬ್ರೇಕ್ ಮಾಡಿ ನೋಡಿದ್ರಂತೆ. ಈ ಸ್ಟಿಕ್ಕಲ್ಲಿ ಆಡ್ತಾ ಇದ್ರಲ್ಲ, ಇದರಲ್ಲಿ ಏನಾದ್ರು ಮ್ಯಾಗ್ನೆಟ್ ಇತ್ತಾ ಅಥವಾ ಇನ್ನೇನಾದ್ರು ಹಾಕಿ ನೀವು ಅದನ್ನು ಹಾಡ್ತಾ ಇದ್ರಂತ. ಅಂಥ ಒಂದು ದಂತಕಥೆ ಆದಂಥ ಕ್ರೀಡಾಪಟು ನ್ಯಾಚುರಲ್ ಆಗಿ ಬರ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ, ವೈ ವಿ ಆರ್ ಟು ಗೋ ಬಿಹೈಂಡ್ ದ ಸೊಫಿಸ್ಟಿಕೇಟೆಡ್, ಐ ಮೀನ್ ಬೇರೆ ರೀತಿಯಾದಂಥ ಸಪ್ಲಿಮೆಂಟನ್ನು ನಾವು ಯಾಕೆ ಯೂಸ್ ಮಾಡಬೇಕು ಅಂತ ಒಂದು ಎಲ್ಲರೂ ಸಾಧ್ಯ ಇಲ್ಲ ಅಂತೇನಿಲ್ಲ, ಬಟ್ ಪರಿಶ್ರಮ ಜಾಸ್ತಿ ಬೇಕಾಗ್ತದೆ. ಬಟ್ ಅಂತ ಒಂದು ಟ್ಯಾಲೆಂಟ್ ಐಡೆಂಟಿಫೈ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಹೇಳ್ಬೋದು, ಈಗ ನಾವು ನೋಡಿದಾಗೆ ಏಷ್ಯನ್ ಗೋಲ್ಡ್ಗೆಲ್ಲ PT ಉಷಾ ಬಿಟ್ಟರೆ ಮತ್ತೆ ಯಾರು ಬರ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಂಥ ಒಂದು ಟ್ಯಾಲೆಂಟ್ ಸ್ಪೋರ್ಟ್ಸ್ಗಳು, ಐ ಮೀನ್ ಕ್ಯಾಂಡಿಡೇಟ್ಗಳು ಅಥವಾ ಸ್ಪೋರ್ಟ್ಸ್ ಪರ್ಸನ್ ಸಿಗಬೇಕು, ಅಂತ ಒಳ್ಳೆ ತರಬೇತುದಾರಿಗೆ ಸಿಗಬೇಕು. ಆ ಟೈಮಲ್ಲಿ ಅದು ಸಾಧ್ಯತೆ ಇರುತ್ತೆ. ಸೊ ಮತ್ತೆ ಹೀಗೇನೆ ಕೆಲವೊಂದು ಬೆರಳೆಣಿಕೆಯಲ್ಲಿ ಮಾತ್ರ ಅದೇ ಒಂದು ಗೋಲ್ಡ್ ಒಲಿಂಪಿಕಲ್ಲಿ ತರಬೇಕಾಯ್ತು ಅಂದರೆ ಮತ್ತೆ ನಮಗೆ ನೀರಜ್ ಚೋಪ್ರಾನೇ ಸಿಗಬೇಕಾಯ್ತು. ಅವನು ಈಗ ಎಲ್ಲಿಯೂ ನಮ್ಮ ಇಂಡಿಯಾದಲ್ಲಿ ಎಲ್ಲಿಯೂ ಟ್ರೈನಿಂಗ್ ತಗೊಳ್ತಾ ಇಲ್ಲ, ಎಲ್ಲ ತಗೊಳ್ತಾ ಇರೋದೆಲ್ಲ ಫಾರಿನಲ್ಲಿ. ಮೊನ್ನೆ ಕಾಮನ್ವೆಲ್ತ್ ಗೇಮಲ್ಲಿ ಒಂದು ಮಾಡಲಿಲ್ಲ ಕಾಂಪಿಟೇಷನ್, ಈಗ ಇನ್ನೊಂದು ಮಾಸ್ಟರ್ ಇದರಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲೇನಾದರೂ ಈ ಗಾಟ್ ಎ ಟಾಪರ್ ನಾವು. ಅದರಲ್ಲೇನಾದ್ರೆ ಇಂಡಿಯಾದವರು ಯಾರು ಆ ಈವೆಂಟಲ್ಲಿ ಅಚೀವ್ ಮಾಡಿದಂಥ, ಮೆಡಲ್ ಮಾಡಿದಂಥ, ಪ್ಲೇಸ್ ಮಾಡಿದಂಥ ಇಂಡಿಯಾದಲ್ಲಿ ಯಾವ ಅಥ್ಲೆಟ್ಸ್ ಇಲ್ಲ. ಆ ಒಂದು ಸ್ಥಾನವನ್ನು ಸಹ ನೀರಜ್ ಚೋಪ್ರಾ ತಗೊಳ್ತಾರೆ. ಸೊ ಇಂಥ ಒಂದು ಇಷ್ಟು ದಿನ ಗ್ಯಾಪ್ ಆಗಬೇಕಾಗಿ ಬಂತು. ಯಾಕೆಂದರೆ 38 ಒಲಿಂಪಿಕ್ಸ್ ನಂತರ ನಮ್ಮಲ್ಲಿ ಒಂದು ಗೋಲ್ಡ್ ಮೆಡಲ್ ಬರ್ತಾ ಇದೆ 22 ಅಲ್ಲಿ ಅಂತ ಹೇಳಿದ್ರೆ ಎಷ್ಟು ಗ್ಯಾಪ್ ಆಯಿತು ನೀವೇ ಯೋಚನೆ ಮಾಡಿ. ಸೊ ಹಾಗಾಗಿ ನಮ್ಮ ಕ್ರೀಡಾಪಟುಗಳು, ಮುಂದಿನ ಕ್ರೀಡಾಪಟುಗಳು, ಭಾವಿ ಕ್ರೀಡಾಪಟುಗಳು ಇದ್ದೀರಾ, ನೀವೆಲ್ಲ ಇದನ್ನು ಪ್ರಯತ್ನ ಮಾಡಿ ಅದನ್ನೆಲ್ಲ ಇತಿಹಾಸನೆಲ್ಲ ನೋಡ್ತಾ ಈಗ ಮುಂದಿನ ದಿನಗಳಿಗೆ ನಿಮ್ಮನ್ನು ನೀವು ತೊಡಸ್ಕೊಂಡು ಉತ್ತಮವಾದ ಕ್ರೀಡಾಪಟುಗಳು ಆಗಿ ಈ ದಿನಾಚರಣೆಗಳು ಇನ್ನೂ ಉತ್ತಮವಾಗಿ ಕಾರ್ಯರೂಪಕ್ಕೆ ಬರಲಿ. ಈ ದಿನಾಚರಣೆ ದಿನ ಮಾತ್ರ ನೋಡಬೇಡಿ, ನಮ್ಮ ಕ್ರೀಡಾಕೂಟ, ಕ್ರೀಡಾ ಸ್ಪರ್ಧೆ, ಕ್ರೀಡಾಪಟು ಥ್ರೂಔಟ್ ಇಯರಲ್ಲಿ ದಿನಾಚರಣೆ ಮಾಡಿದರೆ ಮಾತ್ರ ನಮ್ಮ ಭಾರತ ಏನಾದರೂ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ, ಉತ್ತಮ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತೇಳಿ ನನ್ನ ಭಾವನೆ. ಸಾಧ್ಯವಾದಷ್ಟು ನನಗೆ ಗೊತ್ತಿರೋ ಹಾಗೆ ನಾವೆಲ್ಲ ಆಡ್ತಿದ್ದ ದಿನಗಳಿಗೂ ಇವಾಗಿಲೂ ನೋಡಿದ್ರೆ ಒಂದು ಸ್ವಲ್ಪ ಎಲ್ಲ ರೀತಿಯ ನಮ್ಮ ಗ್ರೌಂಡ್ ಆಗಲಿ, ಎಲ್ಲ ರೀತಿಯ ಏನು ಹೇಳ್ತೀವಿ ಈಗ ನಾವು ಟರ್ಫ್ ಗ್ರೌಂಡ್ಗಳು, ಸಿಂಥೆಟಿಕ್ ಗ್ರೌಂಡ್ಗಳು, ಆ ಥರದ್ದೆಲ್ಲ ಡೆವಲಪ್ಮೆಂಟ್ ಸರ್ಕಾರವನ್ನು ಸಹ ಇವತ್ತು ಮ್ಯಾಂಗ್ಳೂರ್ನಲ್ಲೇ ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ನಮಗೆ ಸ್ವಿಮ್ಮಿಂಗ್ ಪೂಲು, ಕಬಡ್ಡಿ ಸ್ಟೇಡಿಯಮ್ ಇಂಥವೆಲ್ಲ ಮಾಡಿ ಕೊಡ್ತಾ ಇದ್ದಾರೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಬಟ್ ಅದನ್ನು ಬಿಟ್ಟು ಬೇರೆ ಏನಾದರೂ ಅದನ್ನು ನೀವು ಒಳ್ಳೆ ಏಜಲ್ಲಿ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಕ್ರೀಡಾರಂಗ ಅಲ್ಲಿಗೆ ನಿಲ್ತದೆ. ದಯವಿಟ್ಟು ಅದಕ್ಕೆ ಹೋಲ್ದಲೆ ನೀವು ಒಂದು ಕ್ರೀಡಾ ವೃತ್ತಿಯನ್ನು ಉತ್ತಮವಾಗಿ ಪ್ರಾರಂಭಿಸಿ ಅಂತ ಹೇಳ್ತಾ, ಮತ್ತು ಇನ್ನೂ ಹೆಚ್ಚಿನ
ನಮ್ಮ ಗಣ್ಯರಿದ್ದಾರೆ ಮಾತಾಡಲಿಕ್ಕೆ, ಅವ್ರಿಗೂ ಸಹ ನಾನು ಅವಕಾಶ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಲಿಲಿ ಪಯಾಸ್ ಅವರಿಗೂ ಮತ್ತು ಇಲ್ಲಿ ನೆರೆದಿರುವಂಥ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಈ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮೈಸೂರು ಯೂನಿವರ್ಸಿಟಿಯಲ್ಲಿ, ಮಂಗಳೂರು ಯೂನಿವರ್ಸಿಟಿಯಲ್ಲಿ ಎಲ್ಲ ಕಡೆ ಕೆಲಸವನ್ನು ನಿರ್ವಹಿಸಿ ಎಲ್ಲ ಕಡೆ ಯಾವುದೇ ಸಹಕಾರ ಅವರದ್ದು ಯಾವಾಗ ಸೇವೆಗೆ ಸಿದ್ಧ ಹಸ್ತರಾಗಿರುವಂತಹ ಕೇಶವಮೂರ್ತಿ ಸರ್ ಅವರಿಗೆ ಈಗ ಎಲ್ಲರೂ ಗೌರವಿಸಬೇಕಾಗಿ ಧನ್ಯವಾದಗಳು, ಅಭಿನಂದನೆಗಳು. ಈಗ ಶಾನ್ ಫಿಟ್ ಫ್ಯೂಷನ್ ಮಲ್ಟಿ ಸರ್ಟಿಫೈಡ್ ಫಿಟ್ನೆಸ್ ಟ್ರೈನರ್ ಆಗಿರುವಂತಹ ಏರೋಬಿಕ್ಸ್ ಈಗ ತಾನೇ ಕಾರ್ಯಾಗಾರವನ್ನು ನಡೆಸಿದಂಥ ಮಿಸೆಸ್ ಶಾನ್ ಇವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮಗೆ ಏರೋಬಿಕ್ಸ್ ಅನ್ನು ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಟ್ಟ ಶಾನ್ ಮೇಡಮ್, ಜುಂಬಾ ಟ್ರೈನಿಂಗ್ ಎಲ್ಲರ ಅಪೇಕ್ಷೆಯ ಮೇರೆಗೆ ಇನ್ನೊಂದು ಸಲ ಬರಬೇಕಂತೆ ಮೇಡಮ್. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಭಾರಿ ಖುಷಿಯಾಗಿದೆ ನಿಮ್ಮ ಜುಂಬಾ ಟ್ರೈನಿಂಗ್ ಅನ್ನು. ಖಂಡಿತವಾಗಿ ಅವರು ಬರ್ತಾರೆ, ನನಗೆ ಭರವಸೆ ಇದೆ. ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಸನ್ಮಾನ ಕಾರ್ಯಕ್ರಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಯವರಾದ ಶ್ರೀ ಮೋಹನ್ ಶಿರ್ಲಾಲ್ ಇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇನೆ. ದಿವಸದ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಹಿರಿಯ ಶಿಕ್ಷಕರನ್ನು ಗುರುತಿಸುವಂಥ ಸಮಯ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿಲಿಂಜಾರ್ ಕುಪ್ಪೆ ಬದವು ಇಲ್ಲಿ ಸುಮಾರು 37 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂಥ ಅಸುಂತ ಮೇರಿ ಸ್ವೀಕಾರ ಮೇಡಮ್, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ತಮ್ಮನ್ನು ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಗೆ ಬರಮಾಡಿಕೊಡ್ತೇವೆ. ತಮ್ಮನ್ನು ನಾವು ಒಂದು ಗೌರವಿಸುವಂಥ ಸಮಯ. ಹಾಗೆ ಇನ್ನೋರ್ವ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಳ್ಳಿಯಲ್ಲಿ ಸುಮಾರು 28 ವರ್ಷಗಳಿಂದ ಸೇವೆ ಸಲ್ಲಿಸಿ ಮುಂದಿನ ತಿಂಗಳು ನಿವೃತ್ತಿ ಹೊಂದಲಿಕ್ಕಿರುವಂಥ ಹಿರಿಯ ಶಿಕ್ಷಕಿ ಅಂಬಿಕಾ ಮೇಡಮ್ ಅವರು ಬರಬೇಕು. ತಮ್ಮನ್ನು ಕೂಡ ಆತ್ಮೀಯ ವೇದಿಕೆಗೆ ಬರಮಾಡಿಕೊಡ್ತಿದ್ದೇವೆ. ತಮಗೂ ಕೂಡ ಗೌರವವನ್ನು ನೀಡಲಿಕ್ಕಿದ್ದೇವೆ. BM ಪ್ರೌಢಶಾಲೆ ಉಳ್ಳಾಳದಲ್ಲಿ ಶಿಕ್ಷಕಿಯಾಗಿದ್ದುಕೊಂಡು ಅನೇಕ ವರ್ಷಗಳ ಸೇವೆ ಸಲ್ಲಿಸಿರುವಂಥ ಜಾನೆಟ್ ಮಾಬೆನ್ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಡ್ತಿದ್ದೇನೆ. ಹಾಗೆ ಡೊನಾಲ್ಡ್ ಸರ್ ಅವರು ಫುಟ್ಬಾಲ್ ಮ್ಯಾಚಲ್ಲಿ ಇದ್ದಾರೆ, ಅವರು ಕೂಡ ನಮಗೆ ಬರಬೇಕಿತ್ತು. ಈಗ ಎಲ್ಲ ಮೇಡಮ್ ದಯವಿಟ್ಟು ಬನ್ನಿ ಮೇಡಮ್ ವೇದಿಕೆಗೆ. ಬಾಲಕೃಷ್ಣ ಸರ್ ಅವರು ಕೂಡ ಬೇರೆ ಅನಿವಾರ್ಯ ಕಾರಣಗಳಿಂದ ಈ ದಿವಸ ಬರಲಿಕ್ಕೆ ಆಗಿಲ್ಲ ಅವರಿಗೆ. ಹಾಗಾಗಿ ಈ ದಿನ ಅವರನ್ನು ನೆನಪು ಮಾಡಿಕೊಡ್ತಿದ್ದೇವೆ. ಹಾಗೆ ಅನುದಾನ ಈಗ 3 ಶಿಕ್ಷಕರು ನಮ್ಮೊಟ್ಟಿಗಿದ್ದಾರೆ. ಬಹುಶಃ ಅನೇಕ ವರ್ಷಗಳು ನಮ್ಮ ಈ ಒಂದು ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿದು ತಮ್ಮ ಶಾಲೆಗಿರ್ಬೋದು, ತಾಲೂಕಿಗೆ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಕ್ಕಳನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೂಡ ಕಳಿಸಿಕೊಟ್ಟಂಥ ಗುರುತಿಸಿಕೊಂಡಂಥ ಪ್ರತಿಭೆಗಳು ಈ 3 ಹಿರಿಯ ಶಿಕ್ಷಕರನ್ನು ಗೌರವಿಸುವ ಸಮಯ. ನಮ್ಮೆಲ್ಲ ಅತಿಥಿಗಳು 3 ಶಿಕ್ಷಕರನ್ನು ಗೌರವಿಸಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳು ಅವರನ್ನು ಗೌರವಿಸುವಂತೆಗೆ ತಾವು ಪ್ರೋತ್ಸಾಹಿಸಬೇಕಂತ ವಿನಂತಿ ಮಾಡ್ಕೊಳ್ತಿದ್ದೇವೆ. ತಮ್ಮ ಇಡೀ ಜೀವನವನ್ನು ವಿದ್ಯಾರ್ಥಿ ದೆಸೆಯಿಂದ ಬಳಿಕ ಶಿಕ್ಷಣ ಕ್ಷೇತ್ರಕ್ಕೆ ತೊಡಗಿಸಿಕೊಂಡವರು. ಕ್ರೀಡಾ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳ ದೈಹಿಕ ಶಿಕ್ಷಣ ವೃತ್ತಿಯನ್ನು ಮಾಡಿಕೊಂಡು ಮಕ್ಕಳೊಂದಿಗೆ ತಾವು ಮಕ್ಕಳಾಗಿ ಶಾಲೆಯಲ್ಲಿ ಒಬ್ಬ ಅತ್ಯುತ್ತಮ ನಾಯಕತ್ವವನ್ನು ಬೆಳೆಸಿಕೊಂಡು ಇನ್ನು ಕೆಲವೇ ವರ್ಷಗಳಲ್ಲಿ ನಿವೃತ್ತಿಯನ್ನು ಕೂಡ ಹೊಂದಲಿಕ್ಕಿರುವಂಥ 3 ಶಿಕ್ಷಕರನ್ನು ಗೌರವಿಸಿದ್ದೇವೆ. ಅಭಿನಂದನೆಗಳು ಮೂವರಿಗೂ ಕೂಡ.
ಅಭಿನಂದನೆಗಳು ನಮ್ಮ ಗೌರವವನ್ನು ಸ್ವೀಕರಿಸುವಂಥ ಮೂವರು ಶಿಕ್ಷಕರಿಗೆ. ಈಗ ನಮ್ಮ ಸರ್ಕಾರದಲ್ಲಿ ಅನುದಾನಿತ ಮತ್ತು ಸರ್ಕಾರಿ ಶಿಕ್ಷಕರನ್ನು ಗೌರವಿಸುವಂಥ ಕಾರ್ಯಕ್ರಮಗಳು ಯಾವತ್ತೂ ಪ್ರತಿ ವರ್ಷ ಕೂಡ ಶಿಕ್ಷಕರ ದಿನಾಚರಣೆಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ. ಆದರೆ ಅನುದಾನದ ರಹಿತ ಖಾಸಗಿ ಶಾಲೆಗಳಲ್ಲಿ ದುಡಿತಿರುವಂಥ ಶಿಕ್ಷಕರನ್ನು ನಾವು ಗುರುತಿಸುವಂಥದ್ದು ನಾವು ಕಾಣುವುದಿಲ್ಲ. ಅಂತ ನಮ್ಮಲ್ಲಿ ಅತ್ಯಂತ ಪ್ರತಿಭಾನ್ವಿತ ಶಿಕ್ಷಕರು ನಮ್ಮೊಟ್ಟಿಗಿದ್ದಾರೆ. ಅಂತ ಮೂರು ವಲಯಗಳಿಂದ ಒಬ್ಬೊಬ್ಬರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಮೂವರನ್ನು ಕೂಡ ನಾವು ಗುರುತಿಸುವಂಥ ಸಮಯ. ಅನುದಾನ ರಹಿತ ಶಾಲೆ ಮಂಗಳೂರು ಹೋಬಳಿಯಲ್ಲಿ ಮಾರ್ಗರೆಟ್ ಡಿಸೋಜಾ ಸುಮಾರು 35 ವರ್ಷಗಳಿಂದ ಸೇಕ್ರೆಡ್ ಆರ್ಟ್ ಸ್ಕೂಲ್ ಕ್ಷೇತ್ರದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದುಕೊಂಡಿರುವಂಥ ಮಾರ್ಗರೆಟ್ ಡಿಸೋಜರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ನಾವು ವೇದಿಕೆಗೆ ಬರಮಾಡ್ಕೊತಿದ್ದೇವೆ. 37 ವರ್ಷಗಳ ತಮ್ಮ ಸೇವೆ, ಅನುದಾನ ರಹಿತ ಶಾಲೆಯಲ್ಲಿ ದುಡಿದು ಆ ಮಕ್ಕಳನ್ನು ರಾಷ್ಟ್ರಮಟ್ಟ ತನಕ ಕೊಂಡೊಯ್ದಂಥ ಕೀರ್ತಿ ಹೊಂದಿರುವಂಥ ತಮಗೆ ವಿಶೇಷ ಗೌರವ ಅರ್ಪಣೆ. ಹಾಗೆ ಉಳ್ಳಾಲ ಹೋಬಳಿಯಲ್ಲಿ ಭಗವತಿ ಪ್ರೌಢಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದುಡಿದಂಥ ಮಕ್ಕಳನ್ನು ರಾಜ್ಯ ರಾಷ್ಟ್ರಮಟ್ಟಕ್ಕೆ ಕಬಡ್ಡಿ ಕ್ಷೇತ್ರದಲ್ಲಿ ರಾಷ್ಟ್ರಮಟ್ಟವನ್ನು ಕೂಡ ಮಿಂಚಿರುವಂಥ ಪ್ರತಿಭೆಯನ್ನು ಬೆಳಕಿಗೆ ತಂದಂಥ ಒಬ್ಬ ಅದ್ಭುತ ಪ್ರತಿಭೆ ಶಿವಪ್ರಸಾದ್. ಸ್ವತಃ ಕಬಡ್ಡಿ ಆಟಗಾರನಾಗಿ ಅನೇಕ ಪಂದ್ಯಾಟಗಳನ್ನು ಈಗಲೂ ಆಡ್ತಿರುವಂಥ ಒಬ್ಬ ಪ್ರತಿಭೆ. ನಮ್ಮ ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮುತ್ತಿನಂತೆ ತಮ್ಮನ್ನು ಕೂಡ ಗೌರವಿಸ್ತಿದೆ. ಸರ್ ದಯವಿಟ್ಟು ವೇದಿಕೆ ಬರಬೇಕು. ತಮ್ಮನ್ನು ಆತ್ಮೀಯಕ್ಕೆ ಬರಮಾಡಿಕೊಳ್ತಿದೆ. ಗುರುಪುರ ಹೋಬಳಿಯಲ್ಲಿ ರಾಜೇಶ್ ನವಚೇತನ ಪ್ರೌಢಶಾಲೆ ನೀರು ಮಾರ್ಗದಲ್ಲಿರುವಂಥವರು ಹ್ಯಾಂಡ್ಬಾಲ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಎಲ್ಲ ಒಂದು ಸ್ಪರ್ಧೆಯಲ್ಲಿ ತಮ್ಮ ಮಕ್ಕಳನ್ನು ತೊಡಗಿಸಿಕೊಂಡು ಮಕ್ಕಳು ಕೂಡ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸುವಂಥ ಮಕ್ಕಳನ್ನು ತಾವು ಬೆಳೆಸಿದ್ದೀರಾ. ತಮ್ಮ ಕ್ರೀಡಾ ಸಾಧನೆಗಾಗಿ ತಮ್ಮನ್ನು ಗುರುತಿಸಿದ್ದೇವೆ. ಈ ಮೂವರನ್ನು ಕೂಡ ನಮ್ಮೆಲ್ಲ ಅತಿಥಿಗಳು ಗೌರವಿಸಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇವೆ. ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕ ಪ್ರತಿಭೆಗಳನ್ನು ಗುರುತಿಸುವಂಥ ಸಮಯ. ಶ್ರೀ ಅರುಣ್ ಪ್ರಸಾದ್ ರೈ ಕಾಸ್ಯ ಪ್ರೌಢಶಾಲೆ ಜಪ್ಪು ಇಲ್ಲಿ ದೈಹಿಕ ಶಿಕ್ಷಕರಾಗಿದ್ದುಕೊಂಡು ಈ ಶಾಲೆಗೆ ಕೀರ್ತಿ ತಂದಿರುವಂಥ ನಮ್ಮ ತಾಲೂಕಿಗೆ ಕೀರ್ತಿ ತಂದಿರುವ ಅರುಣ್ ಪ್ರಸಾದ್ ರೈ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆ ಬರಮಾಡಿಕೊಳ್ಳುವ. NCCಯಲ್ಲಿ ಅತ್ಯುತ್ತಮ ತರಬೇತುದಾರರಾಗಿ ಶಿಸ್ತಿನ ಸಿಪಾಯಿಯಾಗಿ ಅವ್ರು ನಡ್ಕೊಂಡು ಬರುವ ಶೈಲಿಯಲ್ಲಿ ನಮ್ಗೆ ಗೊತ್ತಾಗ್ತದೆ ಒಬ್ಬ ಅದ್ಭುತವಾದಂಥ NCC ಪಟು ಅನ್ನುವಂಥದ್ದು. ಸರ್ ತಮ್ಮನ್ನು ವೇದಿಕೆ ಬರಮಾಡಿಕೊಳ್ತಿದ್ದೇವೆ. ಅನೇಕ ಪ್ರತಿಭೆಗಳನ್ನು ಕ್ರೀಡಾ ಕ್ಷೇತ್ರಕ್ಕೆ ನೀಡಿದಂಥ ಒಬ್ಬ ಪ್ರತಿಭೆಯನ್ನು ನಾವು ಗುರುತಿಸಿದೆ. ತಮಗೆ ಗೌರವ ನೀಡಲಿಕ್ಕಿದೆ. ಇನ್ನೋರ್ವ ಶ್ರೀಯುತ ಗೋಪಾಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿರುವೈಲಿನಲ್ಲಿ ದೈಹಿಕ ಶಿಕ್ಷಕರಾಗಿದ್ದುಕೊಂಡು ಆ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಅತ್ಯಂತ ಕನಿಷ್ಠ ಸಂಖ್ಯೆಯಲ್ಲಿದ್ದ ಮಕ್ಕಳನ್ನು ಇವತ್ತು ತುಂಬಿ ತುಳುಕುವಂತೆ ಮಾಡಿದಂಥ ಒಬ್ಬ ಅದ್ಭುತವಾದಂಥ ಒಬ್ಬ ದೈಹಿಕ ಶಿಕ್ಷಕ. ಆ ಶಾಲೆಯನ್ನು ಇಡೀ ರಾಜ್ಯಕ್ಕೆ ಗುರುತಿಸಿಕೊಳ್ಳುವಂತೆ ಮಾಡಿದಂಥ ಒಬ್ಬ ಪ್ರಭಾರ ಮುಖ್ಯ ಶಿಕ್ಷಕರಾಗಿ, ಒಳ್ಳೆಯ ಯೋಗಪಟುವಾಗಿ, ಅತ್ಯುತ್ತಮ ಕ್ರೀಡಾಪಟುವಾಗಿ ಅನೇಕ ವಿದ್ಯಾರ್ಥಿಗಳನ್ನು ಕೂಡ ಈ ರಾಜ್ಯ ರಾಷ್ಟ್ರಕ್ಕೆ ಪರಿಚಯಿಸಿರುವಂಥ ಗೋಪಾಲ್ ಸರ್ ಅವರನ್ನು ಕೂಡ ನಾವು ಗುರುತಿಸಿದ್ದೇವೆ. ಸರ್ ಈಗಾಗಲೇ ನಮ್ಮ ಮಂಗಳೂರು ದಕ್ಷಿಣದ ಶಿಕ್ಷಕರ ದಿನಾಚರಣೆಯಲ್ಲಿ ಕೂಡ ತಮ್ಮನ್ನು ತಾಲೂಕಿನ ಒಬ್ಬ ಪ್ರತಿಭೆ ಎನ್ನುವಂಥ ರೀತಿಯ ತಮ್ಮನ್ನು ಕೂಡ ಅತ್ಯುತ್ತಮ ಶಿಕ್ಷಕ ಅಂತ ಗುರುತಿಸಿಕೊಂಡಿದ್ದೇವೆ. ಈಗ ನಮ್ಮ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ಗುರುತಿಸಿದೆ. ಸರ್ ತಮಗೆ ಅಭಿನಂದನೆಗಳು. ತ್ಯಾಗ ಮಹರೇಕಳ ಮಂಗಳೂರು ದಕ್ಷಿಣದ ದೈಹಿಕ ಶಿಕ್ಷಕರ ಗೌರವಾಧ್ಯಕ್ಷರಾಗಿ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಕೋಶಾಧಿಕಾರಿಯಾಗಿ, ಮೈಸೂರು ವಿಭಾಗದ ದೈಹಿಕ ಶಿಕ್ಷಕರ ಕಾರ್ಯಾಧ್ಯಕ್ಷರಾಗಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸಿರುವ ತ್ಯಾಗ ಮಹರೇಕಳರವರು ಸ್ಕೌಟ್ ಹಾಗೂ ಗೈಡ್ಸ್ನಲ್ಲಿ ಕೂಡ ತರಬೇತರಾಗಿದ್ದುಕೊಂಡು ಅನೇಕ ಮಕ್ಕಳನ್ನು
ರಾಷ್ಟ್ರಪತಿ ಪದಕವನ್ನು ಪಡೆಯುವಲ್ಲಿ ಅವರು ತಮ್ಮ ಶ್ರಮವನ್ನು ನಾವು ಗುರುತಿಸಿದ್ದೇವೆ. ಹಾಗೆ ಮಕ್ಕಳನ್ನು ಕೂಡ ರಾಷ್ಟ್ರಮಟ್ಟಕ್ಕೆ ಕಲಿಸಿಕೊಟ್ಟಂಥ ಅದ್ಭುತವಾದ ಪ್ರತಿಭೆ ತಮ್ಮನ್ನು ಆತ್ಮೀಯವಾಗಿ ನಾವು ಗೌರವಿಸಿದ್ದೇವೆ. ಪ್ರೀತಮ್ ಕುಮಾರ್ ಕೊಲ್ಯ ದಯವಿಟ್ಟು ವೇದಿಕೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಮ್ ಅವರನ್ನು ಬರಮಾಡಿಕೊಟ್ಟಿದ್ದೇವೆ. ಕೇವಲ ಕ್ರೀಡಾ ಕ್ಷೇತ್ರ ಮಾತ್ರವಲ್ಲದೆ ಕ್ರೀಡಾ ಕ್ಷೇತ್ರವನ್ನು ಹೊರತುಪಡಿಸಿ ಸಂಗೀತ ಕ್ಷೇತ್ರದಲ್ಲಿ ತಾವೊಬ್ಬ ಅದ್ಭುತವಾದಂಥ ಪ್ರತಿಭೆ. ಅವರೀಗ ಜಂಪ್ ಮಾಡಿದ ರೀತಿಯನ್ನು ನಾವು ನೋಡಿದ್ದೇವೆ. ಅದ್ಭುತವಾದಂಥ ಒಬ್ಬ ಲಾಂಗ್ ಜಂಪ್ ಹಾಗೆ ಟ್ರಿಪಲ್ ಜಂಪ್ನ ಆಟಗಾರಗಳು. ಲಾಂಗ್ ಜಂಪಲ್ಲಿ ಕೂಡ ಈ ರಾಜ್ಯವನ್ನು ಪ್ರತಿನಿಧಿಸುವಂಥ ಒಬ್ಬ ಅದ್ಭುತವಾದಂಥ ಪ್ರತಿಭೆ. ಅದರೊಟ್ಟಿಗೆ ಸಂಗೀತದಲ್ಲಿ ಒಬ್ಬ ಭಕ್ತಿಗೀತೆಯನ್ನು ಈಗಾಗಲೇ 2 ಭಕ್ತಿಗೀತೆಯನ್ನು ನಮ್ಮ ಲೋಕಾರ್ಪಣೆ ಮಾಡಿದಂಥ ಶ್ರೀಯುತ ಪ್ರೀತಮ್ ಉಳ್ಳಾಲ್ ಅವರು ನಾಟಕದ ನಿರ್ದೇಶನ ಇರ್ಬೋದು, ಹೊಸ ನಾಟಕ ಒಬ್ಬ ಸಿನಿಮಾದ ನಿರ್ದೇಶನ ಮಾಡುವಂಥ ಕೂಡ ಕನಸನ್ನು ಕಾಣ್ತಿದ್ದಾರೆ. ತಮ್ಮ ಕನಸುಗಳು ನನಸಾಗಲಿ ಎನ್ನುವಂಥದ್ದು ನಮ್ಮೆಲ್ಲರ ಹಾರೈಕೆ. ತಮ್ಮ ಉದಯೋನ್ಮುಖ ಪ್ರತಿಭೆಗೆ, ತಮ್ಮ ಸವ್ಯಸಾಚಿ ಗುಣಕ್ಕೆ ತಮ್ಮನ್ನು ನಾವು ಗುರುತಿಸಿದ್ದೇವೆ ಸರ್. ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಅಧ್ಯಕ್ಷರು ಯಾರು? ಲಿಲಿ ಪ್ಯಾಸ್ ಮೇಡಮ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ತಮ್ಮನ್ನು ನಾವು ಗುರುತಿಸಿದ್ದೇವೆ. ನಮ್ಮ ತಾಲೂಕಿನ ಅಧ್ಯಕ್ಷರಾಗಿ, ಜಿಲ್ಲೆಯ ಅಧ್ಯಕ್ಷರಾಗಿ ನಮಗೆಲ್ಲರೂ ಕೂಡ ಮಾರ್ಗದರ್ಶನ ನೀಡ್ತಿರುವಂಥ ಲಿಲಿ ಪ್ಯಾಸ್ ಅವರು ದಯವಿಟ್ಟು ಬರಬೇಕು. ತಮ್ಮನ್ನು ಬಹಳ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಟ್ಟಿದೆ. ನಾವು ಮಕ್ಕಳೇ ಮಾತಾಡ್ತಿದ್ದಾರೆ. ಅದ್ಭುತವಾದಂಥ ಒಬ್ಬ ನಾಯಕತ್ವ ಗುಣ ಹೊಂದಿರುವಂಥ ಲಿಲಿ ಪ್ಯಾಸ್ ಅವರು ತಾಲೂಕಿನ ಅಧ್ಯಕ್ಷರಾಗಿ, ಜಿಲ್ಲೆಯ ಅಧ್ಯಕ್ಷರಾಗಿ ಇಡೀ ಜಿಲ್ಲೆಯನ್ನು ನಡೆಸ್ತಿದ್ದಾರೆ. ನಮಗೆಲ್ಲರೂ ಕೂಡ ಮಾರ್ಗದರ್ಶಕರವರು. ತಮ್ಮ ಇನ್ನಷ್ಟು ಈ ಸೇವೆಗಳು ಇನ್ನಷ್ಟು ಮುಂದುವರಿಯಲಿ ಎನ್ನುವಂಥ ನಮ್ಮೆಲ್ಲರೂ ಕೂಡ ಹಾರೈಕೆ. ಜೋರಾದ ಚಪ್ಪಾಳೆ, ಬಾಯಲ್ಲಿ ಬೇಡ ಕೈಯಲ್ಲಿ, ಜೋರಾದ ಚಪ್ಪಾಳೆಯೊಂದಿಗೆ ಅವರು ನಾವು ಅಭಿನಂದಿಸುವ. ಧನ್ಯವಾದಗಳು ಮೇಡಮ್. ಇನ್ನೋರ್ವ ವ್ಯಕ್ತಿ ನಮ್ಮ ಸರ್ಕಾರಿ ಪ್ರೌಢಶಾಲಾ ಹತ್ತಾವರದ ಉಷಾ ಕ್ರೀಡಾ ಕ್ಲಬ್ ಇದರ ವತಿಯಿಂದ ನಾವು ನಮ್ಮ ಶಾಲೆಗೆ ಒಂದು ಕ್ರೀಡಾ ಸ್ಫೂರ್ತಿ ಅವರು ಹಲವು ವರ್ಷಗಳಿಂದ ನನಗೆ ಅಂದರೆ ನಂದು ಕೆಲವೊಮ್ಮೆ ವಯಸ್ಸಾದಾಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರುವಾಗ ನಾವು ಒಬ್ಬರಿಗೆ ಯಾವುದೇ ಒಂದು ತರಬೇತಿ ನೀಡಲಿಕ್ಕೆಲ್ಲ ಕೆಲವರನ್ನು ನಾವು ಕೇಳಿಕೊಳ್ತೇವೆ. ಹಾಗೆ ನಮ್ಮ ಶಾಲೆಗೆ ತರಬೇತಿ ನೀಡಲು ಒಂದು ಉತ್ತಮ ಕಬಡ್ಡಿ ಆಟಗಾರ ಮೋಹಿತ್ ರವರು ಅವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉತ್ತಮ MC ಕೂಡ ಹೌದವರು. ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಾರೆ, ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಹಾಗೆ ಬೋಟ್ಗಳಲ್ಲಿ ಸಹ ಬನ್ನಿ ಸರ್. ಮಕ್ಕಳಂತೂ ಖಂಡಿತವಾಗಿ ನೆನಪಿಟ್ಕೊಳ್ತೀವಿ ದಿನವನ್ನು. ಯಾಕೆಂದ್ರೆ ಈ ಕಾರ್ಯಕ್ರಮದಿಂದಾಗಿ ಅದರ ಪೂರ್ವಾರ್ಧದಲ್ಲಿ ಆದಂಥ ಸಂತೋಷದ ಅನುಭವಗಳನ್ನು ಖಂಡಿತ ಜೀವನ ಪರ್ಯಂತ ನೀವು ನೆನಪಿಟ್ಕೊಳ್ತೀರಿ ಎಂದು ಭಾವಿಸ್ತೀನಿ ನಾನು. ಅರ್ಥಪೂರ್ಣ ಆಚರಣೆ. ಧ್ಯಾನ್ ಚಂದ್ರ ಅವರ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿತು. ಸಾಧಕರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೂ ವಿಶೇಷವಾದಂಥ ಅನುಭವವನ್ನು ಕೊಟ್ಟಂತಹ ಕಾರ್ಯಕ್ರಮ, ಇವೆಲ್ಲದರ ಜೊತೆಗೆ ನಾವೆಲ್ಲರೂ ಶಿಕ್ಷಕರಿಗೆ ವಿಶೇಷವಾಗಿ ನಾನು ಉದ್ದೇಶಿಸಿ ಹೇಳುವಂಥದ್ದು, ಈ ಆಚರಣೆಗಳು ಇನ್ನಷ್ಟು ಅರ್ಥಪೂರ್ಣ ಆಗಬೇಕಿದ್ರೆ ನಾವು ಒಂದಷ್ಟು ಆಲೋಚನೆಗಳನ್ನು ಮಾಡಲೇಬೇಕು. ನಾನು ಚಿಕ್ಕದಾದಂಥ ಒಂದು ಸನ್ನಿವೇಶವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ಯಾಕೆ ಈ ದಿನಾಚರಣೆಗಳು ಅರ್ಥವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ PRCಯಲ್ಲಿ ಈಗ CET ವೆರಿಫಿಕೇಶನ್ ಆಗ್ತಾ ಉಂಟು, ಡಾಕ್ಯುಮೆಂಟ್ ವೆರಿಫಿಕೇಶನ್. ಮೊದಲ ದಿನ ಆದಂಥ ಒಂದು ಅನುಭವವನ್ನು ನಾನು ಇಲ್ಲಿ ಹೇಳಲೇಬೇಕು. ಟಾಪ್ 100 ಇದ್ದಂತಹ ಕ್ಯಾಂಡಿಡೇಟ್ಸ್ ಅವತ್ತು ವೆರಿಫಿಕೇಶನ್ಗೆ ಬಂದಿದ್ರು. ಬಂದಂತಹ ಕ್ಯಾಂಡಿಡೇಟ್ಸ್ ಅಲ್ಲಿ ಕ್ಯಾಂಡಿಡೇಟ್ ಮತ್ತು ತಾಯಿ ಬಂದಿದ್ದಾರೆ. ತಾಯಿ ಬ್ಯಾಂಕ್ ಎಂಪ್ಲಾಯಿ ಅಂತೆ ಬಂದಿದ್ದಾರೆ. ಹೈಯೆಸ್ಟ್ ಮಾರ್ಕ್ ತಗೊಂಡಂತ ಸ್ಟೂಡೆಂಟ್ ತಾಯಿಯ ಜೊತೆಗೆ ಬಂದಿದ್ದಾಳೆ. ಬಂದ ತಕ್ಷಣ ತಾಯಿ ಮಗಳಿಗೆ ಚಾರಿಟಿ ಕೊಡ್ತಾರೆ, ಅವಳು ಕೂತ್ಕೊಳ್ಳಿಲ್ಲ. ಮಗಳಿಗೆ ಚಾರಿಟಿ ಕೂತ್ಕೊಳ್ತಾರೆ, ಕೂತ್ಕೊಳ್ಳಿ, ಅವಳು ಕೂತ್ಲು. ನೆಕ್ಸ್ಟ್ ವೆರಿಫಿಕೇಶನ್ ಆಗ್ತಾ ಹೋದಾಗ ಒಂದು ಡಾಕ್ಯುಮೆಂಟ್ ತರಲಿಲ್ಲ ಅವರು, ಮನೆಯನ್ನು ತರಲಿಲ್ಲ. ನಾನು ಹೇಳಿದೆ ಮಗ ಮನೆ ಹೋಗಿತ್ತಾ ಅಮ್ಮ ಹೇಳಿದೆ. ಏನೂ ಎಕ್ಸ್ಪ್ರೆಷನ್ ಇಲ್ಲ. ಅವಳಿಗೆ ಆಗ್ಲಿಕ್ಕಿಲ್ಲ ಸರ್ ಹೇಳ್ತಾರೆ. ಎಲ್ಲಿ ಮನೆ? ಕಂಕನಾಡಿಯಲ್ಲಿ ಮನೆ, 2 to 3 ಕಿಲೋಮೀಟರ್ಸ್ ಇರುವಂಥದ್ದು. ಅವಳಿಗೆ ಆಗ್ಲಿಕ್ಕಿಲ್ಲ ಸರ್ ಹೇಳಿ.
ಆಯ್ತು ಹಾಗಾದರೆ ನಾಳೆ ನಾನು ಇವತ್ತು ರಜೆ ಹಾಕಿ ಬಂದೆ ಸರ್, ಹಾಗಾದ್ರೆ ನಾಳೆ ಅವಳನ್ನು ಕಳಿಸಿ. ಅವಳಿಗೆ ಆಗಲಿಕ್ಕಿಲ್ಲ ಸರ್, ಮತ್ತೆ ಅದೇ ಉತ್ತರ, ಅವಳಿಗೆ ಆಗಲಿಕ್ಕಿಲ್ಲ ಸರ್ ಹೇಳಿ. ಆಯಿತು ಮನೆಗೆ ಹೋಗಿ ಅದನ್ನು ಸ್ಕ್ಯಾನ್ ಮಾಡಿ ಕಳಿಸ್ಬೋದಾ? ಅವಳಿಗೆ ಆಗಲಿಕ್ಕಿಲ್ಲ ಸರ್. ಆಲೋಚನೆ ಮಾಡಬೇಕಂತ ಅಂಶಗಳು ಮೊದಲು ನಾನು ಹೇಳಿದಂಥ ಅಲ್ಲಿಂದ ಪ್ರಾರಂಭಿಸಿದರೆ, ಬಂದ ತಕ್ಷಣ ಅವಳಿಗೆ ಚೇರ್ ಹಾಕಿ ಕೊಟ್ಟಂತ ತಾಯಿ ಕೂತ್ಕೊಳ್ಳಿಲ್ಲ. ನಾನು ಅದರ ಸಾರಾಂಶವನ್ನು ಇಷ್ಟೇ ಹೇಳ್ತಾ ಇದ್ದೇನೆ ಹಿರಿಯರಲ್ಲಿ. ಶಿಕ್ಷಣ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ರೂಪಿಸ್ತಾ ಉಂಟು ಅನ್ನುವಂಥದ್ದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ಅಷ್ಟೇ ನಾನು ಹೇಳಿದೆ. ಕೊನೆಯವರೆಗೂ ಅವಳಿಂದ ಒಂದು ಉತ್ತರವನ್ನು ಬರೆಸಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಕೊನೆಯಲ್ಲಿ ಏನೋ ಆಯಿತು, ಇನ್ನು ಹೋಗ್ಲಿಕ್ಕೆ ಹೊರಡುವಾಗ ಅವಳದು ಯಾರೋ ಮನೆಯಿಂದ ಫೋನ್ ಬಂತು, ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಮುಖಕ್ಕೆ ಮುಖ ಕೊಟ್ಟು ಮಾತಾಡುವಂತಹ ಪ್ರವೃತ್ತಿ ಅಭ್ಯಾಸ ಮಕ್ಕಳಲ್ಲಿ ರೂಢಿ ಇಲ್ಲ ಇವತ್ತು. ನಾನು ಯಾವತ್ತೂ ಕ್ರೀಡೆಯ ಬಗ್ಗೆ ಬಂದಾಗ ಹೇಳುವಂಥದ್ದು, ನಾವು ಯಾವತ್ತೂ ಹೇಳ್ತೇವೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲಿಕ್ಕೆ ಕ್ರೀಡೆ ಬೇಕು ಅನ್ನುವಂಥದ್ದು. ಅಷ್ಟಕ್ಕೆ ಸೀಮಿತವಾಗಿಲ್ಲ ಕ್ರೀಡೆ. ಇವತ್ತು ಮಕ್ಕಳನ್ನು ಸಾಮಾಜಿಕರಣಗೊಳಿಸಲಿಕ್ಕೆ, ಸೋಷಲೈಸ್ ಮಾಡಲಿಕ್ಕೆ ನಾವು ಇವತ್ತು ಎಡವುತ್ತಾ ಇದ್ದೇವೆ. ಪರಸ್ಪರ ವೈಯಕ್ತಿಕ ಸಾಮಾಜಿಕ ಸಂಬಂಧಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಕ್ಕಳು ಎಷ್ಟೋ ಹುಷಾರಾಗಿದ್ದು ಸಮೇತ, ಶೈಕ್ಷಣಿಕವಾಗಿ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳ ಸಮೇತ ಸಮಾಜದಲ್ಲಿ ಹೇಗೆ ಜೀವನ ನಡೆಸಬೇಕನ್ನುವಂಥದ್ದನ್ನು ಕಲ್ತುಕೊಳ್ತಾ ಇಲ್ಲ. ಇವೆಲ್ಲದಕ್ಕೂ ಪರಿಹಾರ ಇಂಥ ಅರ್ಥಪೂರ್ಣ ಆಚರಣೆಗಳು, ಒಂದಷ್ಟು ಚಿಂತನೆಗಳನ್ನು ಶಿಕ್ಷಕರಲ್ಲಿ ರೂಢಿಸಬೇಕು, ವಿದ್ಯಾರ್ಥಿಗಳಲ್ಲೂ ಒಂದಷ್ಟು ಆಲೋಚನೆಯನ್ನು ರೂಢಿಸುವ ಹಾಗೆ ಮಾಡಬೇಕು. ನಾವೆಲ್ಲ ಶಿಕ್ಷಕರು ಇವತ್ತು ಬಂದಿದ್ದೇವೆ. ಈ ಕಾರ್ಯಕ್ರಮ ಅರ್ಥಪೂರ್ಣ ಆಗಬೇಕಿದ್ರೆ ನಾನು ಶಾಲೆಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ, ಯಾರಲ್ಲಿ ಆ ಕ್ಷಮತೆ ಉಂಟು, ಯಾರಲ್ಲಿ ಸಾಮರ್ಥ್ಯ ಉಂಟು, ಯಾರಲ್ಲಿ ಅಭಿಕ್ಷಮತೆ ಉಂಟು, ಅವರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂಥದ್ದಲ್ಲ, ಪ್ರತಿಯೊಂದು ವಿದ್ಯಾರ್ಥಿಯನ್ನ ಗಮನಿಸಿಕೊಂಡು ಆ ಸಾಮಾಜೀಕರಣ ಕೊಡಲಿಕ್ಕೆ ಅವನನ್ನು ಕ್ರೀಡೆಯನ್ನು ಹೇಗೆ ತೊಡಗಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಪ್ರತಿಯೊಬ್ಬ ಶಿಕ್ಷಕರು ಆಲೋಚನೆ ಮಾಡಿದರೆ ಇಂತಹ ದಿನಾಚರಣೆಗಳು ಇನ್ನಷ್ಟು ಅರ್ಥವನ್ನು ಪಡ್ಕೊಳ್ಬಹುದು. ಆ ನಿಟ್ಟಿನಲ್ಲಿ ಕೇವಲ ದೈಹಿಕ ಶಿಕ್ಷಕರು ಮಾತ್ರ ಅಲ್ಲ, ಪ್ರತಿಯೊಬ್ಬ ಶಿಕ್ಷಕರು ಆಲೋಚನೆ ಮಾಡಬೇಕಾದಂಥದ್ದು. ಕೇವಲ ಶೈಕ್ಷಣಿಕವಾಗಿ ಅಥವಾ ಕಲಿಕೆಯಲ್ಲಿ ಅವನು ಮುಂದೆ ಬರಬೇಕು, ಮಾರ್ಕ್ ತಗೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಬಿಟ್ಟು, ಹಿಂದಿನಿಂದಲೂ ಅದನ್ನು ನಾವು ಹೇಳ್ತಾ ಇದ್ದೇವೆ, ಪ್ರಾಯೋಗಿಕವಾಗಿ ಅಂತಹ ಪ್ರಯತ್ನಗಳಾದಂಥದ್ದು ತುಂಬ ಕಡಿಮೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಆಲೋಚನೆ ಮಾಡಿ ವಿದ್ಯಾರ್ಥಿಗಳನ್ನು ಸಮಾಜದ ಒಂದು ಉತ್ತಮ ಪ್ರಜೆಗಳಾಗಿ ರೂಪಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಆ ನಿಟ್ಟಿನಲ್ಲಿ ಇಂತಹ ಒಂದು ಆಚರಣೆ ನಮ್ಮೆಲ್ಲರನ್ನು ಪ್ರೇರೇಪಿಸಲಿ ಅಂತ ಹೇಳ್ತಾ, ಒಂದು ಹೊಸ ಸಂಪ್ರದಾಯವನ್ನು ಅತ್ತಾವರ ಪ್ರೌಢಶಾಲೆಯಲ್ಲಿ ಪ್ರಾರಂಭಿಸಿರುವಂಥದ್ದು. ಆಚರಣೆಗಳು ಹಿಂದಿನಿಂದಲೂ ಇತ್ತು, ಆದರೆ ಈ ರೀತಿಯಲ್ಲಿ ಅತ್ಯಂತ ಸಂತೋಷ ಕೊಟ್ಟಂಥ ಅನುಭವಗಳಿದೆ. ಮೊದಲ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಕ್ಕಳು ಪಟ್ಟಂತಹ ಸಂತೋಷ, ಅದು ಕ್ರೀಡೆಗಿರುವಂಥ ಶಕ್ತಿ. ಇವತ್ತೇನು 1 ಗಂಟೆ 1.5 ಗಂಟೆ ಮಕ್ಕಳು ಇಲ್ಲಿ ಇಷ್ಟು ಹೊತ್ತು ಕೂತ್ಕೊಳ್ಬೇಕಿದ್ರೆ, ಆ ಮೊದಲು ಅವರಿಗೆ ಎನರ್ಜಿ ಸಿಕ್ಕಿತ್ತು, ಕ್ಷಮ ಮೇಡಮ್ ಕೊಟ್ಟಂಥ ಎನರ್ಜಿ ಅದಾಗಿರ್ಬಹುದು, ಅವರು ವೇದಿಕೆಗೆ ಬರುವಾಗ ಕೊಟ್ಟಂಥ ಕ್ಲ್ಯಾಪನ್ನು ಗಮನಿಸಿರ್ಬೋದು. ನಾವು ಅದೆಲ್ಲವೂ ಗಮನಿಸಬೇಕಾದಂಥ ಅಂಶಗಳು. ಒಟ್ಟಿನಲ್ಲಿ ಲಿಲ್ಲಿ ಮೇಡಮ್, ಶಾಲೆ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ವೃಂದಕ್ಕೆ ವಿಶೇಷವಾಗಿ ಅಭಿನಂದನೆ ಹೇಳುವಂಥದ್ದು. ಒಂದು ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಿಂದ ತೆರಳುವಾಗ ಆಲೋಚನೆ ಮಾಡಬೇಕಾದಂಥದ್ದು, ಆ ದಿನಾಚರಣೆ ಏನೋ ಒಂದು ಆಶಯವನ್ನು ಕೊಟ್ಟಿದೆ ನಮಗೆಲ್ಲರೂ ಸಮೇತ. ಕ್ರೀಡೆ ಇವತ್ತೇನು NEPಯಲ್ಲಿ ಕ್ರೀಡೆ ಪಠ್ಯದ ಭಾಗವಾಗಿ ಬಂತು, ಸಹಪಠ್ಯ ಅನ್ನುವಂಥದ್ದಿಲ್ಲ, ಪಠ್ಯೇತರ ಅನ್ನುವಂಥದ್ದಿಲ್ಲ, ಎಲ್ಲವೂ ನಾವು ಕೇಳಿದ್ದೇವೆ. ಪ್ರಾಯೋಗಿಕವಾಗಿ ಆಗಬೇಕಾದಂಥ ಒಂದಷ್ಟು ಕೆಲಸಗಳಿದೆ. ಪ್ರತಿಯೊಂದು ಮಗುವನ್ನ ವ್ಯಕ್ತಿ ಅಧ್ಯಯನ ನಡೆಸಿ ಅವನಲ್ಲಿರುವಂತಹ ಸಾಮರ್ಥ್ಯವನ್ನ ಪತ್ತೆ ಹಚ್ಚಿ ಅವನನ್ನ ಕ್ರೀಡಾ ಕ್ಷೇತ್ರದಲ್ಲಿ ಪ್ರೇರೇಪಿಸುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಹಾರೈಸಿ, ಕಾರ್ಯಕ್ರಮ ಆಯೋಜಿಸಿದಂತಹ ಸಂಘಟಕರಿಗೂ ಎಲ್ಲರಿಗೂ ಶುಭವನ್ನು ಹಾರೈಸಿ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಸಣ್ಣ ಕಥೆಯನ್ನು ಹೇಳಿ ಕ್ರೀಡಾ ದಿನಾಚರಣೆಯ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನೀಡಿದಂಥ ಸರ್ ನಿಮಗೆ ಧನ್ಯವಾದಗಳು. ಮಾಲಕರಾದಂಥ ಶ್ರೀಯುತ ದಿಲ್ರಾಜ್ ಆಳ್ವ ಇವರು ನಮ್ಮ ಮುಂದೆ. ಶಿಕ್ಷಣ ಮತ್ತು ಕ್ರೀಡೆ ಎರಡೂ ಒಟ್ಟೊಟ್ಟಾಗಿ ಹೋಗಬೇಕು. ಶಿಕ್ಷಣಕ್ಕೆ ಮತ್ತು ನೀವೇನು ಕ್ರೀಡೆಗೆ ಏನು ಅವಕಾಶಗಳು ಈಗಿನ ಸಂದರ್ಭದಲ್ಲಿದೆ ತಾವೆಲ್ಲ ಅದನ್ನು ಬಳಸ್ಕೊಂಡು ಈ ವೇದಿಕೆಗೆ ಅರ್ಥ ಯಾವಾಗ ಬರ್ತದೆ ಅಂತ ಹೇಳಿದರೆ, ನಮ್ಮ ಕೇಂದ್ರ ಸರ್ಕಾರ ಆಗಿರುವ ಯಾವುದೇ ಸರ್ಕಾರ ಇಂಥ ದಿನಾಚರಣೆಗಳು ಮಾಡೋದು ಉದ್ದೇಶ ಒಂದು ಆ ವ್ಯಕ್ತಿಯ ಸ್ಮರಣೆ, ಇನ್ನೊಂದು ತಾವೆಲ್ಲರೂ ಅವರ ಅನುಕರಣೆ ಮಾಡಿ ನೀವು ಕೂಡ ಅಂತಹ ಒಂದು ವ್ಯಕ್ತಿಗಳಾಗಬೇಕು. ಮುಂದಿನ ದಿವಸಗಳಲ್ಲಿ ದೇಶಕ್ಕೆ ಕ್ರೀಡೆಯಲ್ಲಿ ಒಂದು ಮಾದರಿಯಾಗಿ ಅಥವಾ ದೇಶದ ಗೌರವವನ್ನು ಹೆಚ್ಚಿಸುವಂಥ ಒಂದು ವ್ಯವಸ್ಥೆಗೆ ನೀವು ಕೂಡ ಭಾಗಿಯಾಗಬೇಕಂತ ಹೇಳ್ತಾ, ನಾನು ಈ ನಮ್ಮ ಮೇಡಮ್ ಅವರು ಲಿಸ್ಟ್ ಕಳಿಸಿದಾಗ ಆ ಗೆಸ್ಟ್ ಲಿಸ್ಟಲ್ಲಿ ಎಲ್ಲ ಶಿಕ್ಷಕರೇ ಇದ್ರು. ನಾನು ಎನಿಸಿದೆ ಖಂಡಿತವಾಗಿ ಮಾತಾಡ್ಲಿಕ್ಕೆ ಸಿಗ್ಲಿಕ್ಕೆ ಅವಕಾಶ ಇಲ್ಲ, ಯಾಕಂತೇಳಿದ್ರೆ ಎಲ್ಲ ಶಿಕ್ಷಕರು ಇರೋದ್ರಿಂದ ನಮ್ಮನ್ನು ಸ್ವಲ್ಪ
ಅವಕಾಶ ಸಿಗ್ಲಿಕ್ಕಿಲ್ಲ ಅಂತೇಳಿ, ಆದರೂ ಕೂಡ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಸರ್ ಹೇಳಿದ ಎಲ್ಲ ಮಾತುಗಳು ಭರಿತವಾಗಿತ್ತು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಜೀವನ ಪದ್ಧತಿಯನ್ನು ಮಾಡಬೇಕು ಅಂತ ಹೇಳುವ ಒಂದು ಅರ್ಥಪೂರ್ಣವಾಗಿ ಮಾತುಗಳಂತ ಆಡಿದಿರಿ. ಅವರ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮನ್ನು ಮತ್ತೆ ಜೋಡಿಸಿ ಅಂತ ಹೇಳ್ತಾ ತಮ್ಮ ಈ ಅವಕಾಶಕ್ಕೆ ವಂದಿಸ್ತಾ ಧನ್ಯವಾದಗಳು. ನಿಮಗೆ ಧನ್ಯವಾದಗಳು. ಮುಂದೆ ಶಾನ್ ಮೇಡಮ್ ರವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಆ್ಯಕ್ಚುಲಿ ಕನ್ನಡ ವರ್ಡ್ಸ್ ಆಕ್ಸೆಂಟ್ ಅಷ್ಟು ಚೆನ್ನಾಗಿಲ್ಲ. ಸೊ ಇಲ್ಲಿ ಎಲ್ಲರೂ ಒಳ್ಳೆ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾತಾಡಿದ್ದಾರೆ. ಸೊ ನನಗೆ ಎಷ್ಟು ಕನ್ನಡದಲ್ಲಿ ಮಾತಾಡಲಿಕ್ಕೆ ಆಗ್ತದೆ ಅಷ್ಟು ನಾನು ಮಾತಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಲಿಲಿ ಮ್ಯಾಮ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಯಾಕೆಂದರೆ ನಾನು ತುಂಬ ಪ್ರೈವೇಟ್ ಸ್ಕೂಲ್ಸಿಗೆ ಕಾಲೇಜಿಗೆ ಹೋಗ್ತೇನೆ, ಈ ಥರ ತರಬೇತಿ ಕೊಡ್ತೇನೆ. ಆದರೆ ನನ್ನ 10 ವರ್ಷದ ಸರ್ವಿಸಲ್ಲಿ ಫಸ್ಟ್ ಟೈಮ್ ನಾನು ಸರ್ಕಾರಿ ಶಾಲೆಗೆ ಬಂದಿರುವಂಥದ್ದು. ಇಲ್ಲಿ ಸಿಕ್ಕಿರುವಂಥ ಮಕ್ಕಳ ಒಂದು ಪ್ರೀತಿ ತುಂಬ ಅದೊಂದು ವಿಶೇಷ. ನಾನು ಅವರಿಗೆ ಮೀಟ್ ಆಗಿರೋದು ಬರೀ 1 ಗಂಟೆಯಿಂದ ಮಾತ್ರ. ಬಟ್ ಎವ್ರಿ ಟೈಮ್ ಅವರು ನನ್ನನ್ನು ನೋಡಬೇಕಾದ್ರೆ ಅಥವಾ ಅವರು ನನ್ನ ಜೊತೆ ಇಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಅವರು ತೋರಿಸಿರುವಂಥ ಒಂದು ಹುಮ್ಮಸ್ಸಾಗಲಿ ಅಥವಾ ಅವರೊಂದು ಪ್ರೀತಿ ಆಗಲಿ ಅದೆಲ್ಲ ನಿಜವಾಗ್ಲೂ ಮೆಚ್ಚಬೇಕಂಥದ್ದು. ಓಕೆ, ನಾನು ಅವರಿಗೆ ಆಲ್ರೆಡಿ ಇದರ ಮುಂಚೆ ಹೇಳಿದ್ದೇನೆ ಎಕ್ಸಸೈಸ್ ವ್ಯಾಯಾಮ ಯಾಕೆ ಎಲ್ರಿಗೆ ಇಂಪಾರ್ಟೆಂಟ್, ಅದರಲ್ಲಿ ಸಹ ಮಕ್ಕಳಿಗೆ ಯಾಕೆ ಅದು ಇಂಪಾರ್ಟೆಂಟ್ ಅಂತ. ಅದೇ ರೀತಿ ಎಲ್ಲ ಗಣ್ಯ ವ್ಯಕ್ತಿಗಳು ಸಹ ನಿಮಗೆ ಅದರ ಬಗ್ಗೆ ಹೇಳಿದ್ದಾರೆ. ನಾನೇನು ಹೇಳಬೇಕು ಅಂತ ಹೇಳಿದ್ರೆ, ಮಕ್ಕಳಿಗೆ ಮಾತ್ರ ಅಲ್ಲ, ಈವನ್ ಶಿಕ್ಷಕರಿಗೆ ಸಹ ವ್ಯಾಯಾಮ ಅನ್ನೋದು ಬಹಳ ಮುಖ್ಯ. ನಾವೇನು ಮಾಡ್ತೇವೆ, ಒಮ್ಮೆ ನಮಗೆ ದೈಹಿಕ ಶಿಕ್ಷಕರ ಆ ಒಂದು ಪದವಿ ಸಿಕ್ಕಿದ ಮೇಲೆ ನಾವು ಅದನ್ನು ಮರ್ತು ಬಿಡ್ತೇವೆ. ನಮ್ಮ ದಿನನಿತ್ಯದ ವ್ಯಾಯಾಮವನ್ನು ನಾವು ಮಾಡುವುದಿಲ್ಲ ಅಲ್ವಾ. ನಾವು ಮಕ್ಕಳಿಗೆ ಕಳಿಸ್ತೇವೆ, ನಾವು ಮಕ್ಕಳಿಗೆ ಟ್ರೈನ್ ಮಾಡ್ತೇವೆ. ನೀವು ಸ್ಕಿಲ್ ಟ್ರೈನಿಂಗ್ ಮಾಡ್ತೀರಾ ಅಥವಾ ಯಾವುದೇ ಒಂದು ಆಟದಲ್ಲಿ ಅವರಿಗೆ ಮುಂದೆ ಬರಲಿಕ್ಕೆ ಅವಕಾಶ ಕೊಡ್ತೀರಾ ಅಥವಾ ಟ್ರೈನಿಂಗ್ ಕೊಡ್ತೀರಾ, ಎಲ್ಲ ಕೊಡ್ತೀರಾ. ಬಟ್ ನಮ್ಮ ಫಿಟ್ನೆಸ್ ಬಗ್ಗೆ ನಾವು ಮರ್ತು ಹೋಗ್ತೀವಿ ಅಲ್ವಾ. ಅದು ಟೀಚರ್ಸ್ ಆಗಲಿ ಅಥವಾ ಪೇರೆಂಟ್ಸ್ ಆಗಲಿ ಯಾರೇ ಆಗಲಿ. ಸೊ ಎವ್ರಿಬಡಿ ಯು ಶುಡ್, ಐ ಮೀನ್ ದೇರ್ ಇಸ್ ನೋ ಏಜ್ ಲಿಮಿಟ್ಸ್ ಫಾರ್ ಎಕ್ಸಸೈಸ್ ಮಾಡಲಿಕ್ಕೆ ಏಜ್ ಲಿಮಿಟ್ಸ್ ಅನ್ನೋದೇ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ಸಾಯೋ ತನಕ ಯಾರು ಬೇಕಿದ್ರೆ ಎಕ್ಸಸೈಸ್ ಮಾಡ್ಬೋದು. ಆದರೆ ಪ್ರತಿಯೊಂದು ವಯಸ್ಸಿಗೆ ತಕ್ಕಂತೆ ಆ ರೀತಿಯ ಎಕ್ಸಸೈಸ್ ಮಾಡೋದ್ರಿಂದ ಯಾವುದು ತಪ್ಪಿಲ್ಲ. ಸೊ ಎವ್ರಿ ಡೇ ಯು ಶುಡ್ ಅಟ್ ಲೀಸ್ಟ್ ಯುಟಿಲೈಸ್ 45 to 1 hour ಫಾರ್ ಯುವರ್ ಎಕ್ಸಸೈಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ದಿನನಿತ್ಯ ನೀವು ಹೇಗೆ ಬ್ರಷ್ ಮಾಡೋದಾಗಲಿ, ತಿನ್ನೋದಾಗಲಿ ಅಥವಾ ಯಾವುದೇ ದಿನನಿತ್ಯದ ಕೆಲಸ ನೀವು ಹೇಗೆ ಮಾಡ್ತೀರಾ, ನಿಮಗೆ ಮನೆಯವರು ಹೇಳಬೇಕು ಅಂತ ಇಲ್ಲ ಅಲ್ವಾ, ನೀವು ನಿಮ್ಮಷ್ಟಕ್ಕೆ ಮಾಡ್ಕೊಂಡು ಹೋಗ್ತೀರಾ. ಸೊ ಈ ವ್ಯಾಯಾಮ ಅನ್ನೋದು ಸಹ ನಿಮ್ಮ ಒಂದು ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ಅದು ಇನ್ಕ್ಲೂಡ್ ಆಗಿರಬೇಕು. ಸೇಮ್ ಅದೇ ರೀತಿ ಶಿಕ್ಷಕರು ಆಗಲಿ ಅಥವಾ ಪೇರೆಂಟ್ಸ್ ಆಗಲಿ, ಈವನ್ ಫಾರ್ ಯು ಆಲ್ಸೋ, ಎಸ್ಪೆಷಲಿ ಲೇಡೀಸ್. ಐ ಆಲ್ವೇಸ್ ಟೆಲ್ ಲೇಡೀಸ್ ಏನು ಮಾಡ್ತೀರಾ, ಆಲ್ವೇಸ್ ಮಕ್ಕಳು, ಹಸ್ಬೆಂಡ್, ಇನ್ಲಾಸ್ ಇದರಲ್ಲೇ ನಾವು ಹೆಚ್ಚಾಗಿ ನಮ್ಮ ಟೈಮನ್ನು ನಾವು ಕಳೀತಾ ಇರ್ತೀವಿ. ಜಾಬಿಗೆ ಹೋಗ್ಲಿಕ್ಕುಂಟು, ನಮಗೆ ಮನೆದು ಕೆಲಸ ಮಾಡಲಿಕ್ಕುಂಟು, ನಮಗೆ ವರ್ಕೌಟ್ ಮಾಡಲಿಕ್ಕೆ ಟೈಮ್ ಸಿಕ್ಕುವುದಿಲ್ಲ. ನೋ, ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಎಲ್ರಿಗೆ ಸಹ ಟೈಮ್ ಸಿಗ್ತದೆ, ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನೊಂದು ಉಪಯೋಗಿಸುವುದಿಲ್ಲ ಅಷ್ಟೇ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ನೀವು ವ್ಯಾಯಾಮ ಮಾಡಲಿಕ್ಕೆ, ಎಕ್ಸಸೈಸ್ ಮಾಡಲಿಕ್ಕೆ ಅಥವಾ ನಿಮ್ಮ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಯು ಡೋಂಟ್ ನೀಡ್ ಟು ಗೋ ಟು ಜಿಮ್. ನೀವು ಜಿಮ್ಮಿಗೆ ಹೋಗಬೇಕು ಅಂತ ಇಲ್ಲ, ನೀವು ಮನೆಯಲ್ಲಿ ಸಹ ಮಾಡ್ಬೋದು. ಆದರೆ ಮಾಡುವ ಎಕ್ಸಸೈಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಯಾವ ರೀತಿ ಮಾಡಬೇಕು, ಬಾಡಿ ಪೋಸ್ಚರ್ ಹೇಗೆ ಇರಬೇಕು, ಅದು ಪ್ರತಿಯೊಂದು ಎಕ್ಸಸೈಸ್ ಟೆಕ್ನಿಕ್ಸ್ ಅಂತ ಇರ್ತದೆ ಅಲ್ವಾ. ಆಡುವಾಗ ಸಹ ಕೆಲವೊಂದು ಟೆಕ್ನಿಕ್ಸ್ ಇರ್ತದೆ. ಸೊ ಎಲ್ಲವನ್ನು ಸಹ ನೀವು ಒಮ್ಮೆ ಕಲ್ತುಕೊಂಡ್ರೆ ಮನೆಯಲ್ಲೇ ನೀವು ಮಾಡ್ಬೋದು. ಅಥವಾ ಸಿಂಪಲ್ ಆಗಿ ವಾಕಿಂಗ್ ಮಾಡುವಂಥದ್ದ ಅಥವಾ ಸೈಕ್ಲಿಂಗ್ ಹೋಗುವಂಥದ್ದ, ಯೋಗ ಮಾಡುವಂಥದ್ದ, ಈ ರೀತಿ ಬೇರೆ ಬೇರೆ ರೀತಿಯ ಎಕ್ಸಸೈಸ್ಗಳಿವೆ. ಅದರಲ್ಲಿ ಇವತ್ತು ನಾನು ಒಂದು ಅವರಿಗೆ ಮಕ್ಕಳಿಗೆ ಮತ್ತು ನೀವು ಟೀಚರ್ಸ್ನವರಿಗೆ ಮಾಡಿರುವಂಥದ್ದು ಜುಂಬಾ. ಅದು ನಾವು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಜಿಮ್ಮಲ್ಲಿ ಹೋಗಿ ಮಾಡುವಂಥ ಎಕ್ಸಸೈಸ್ ಯಾವಾಗಲೂ ಮೊನೋಟನಸ್ ಆಗಿರ್ತದೆ, ಅಂದರೆ ಸೇಮ್ ರುಟೀನ್ ಆಗಿರ್ತದೆ, ಬೇಗ ಬೋರ್ ಆಗ್ತದೆ. ಸೊ ಈ ಜುಂಬಾ ಅನ್ನುವಂಥ ಕಾರ್ಯಕ್ರಮ ಆಕ್ಟಿವಿಟಿ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ನೀವು ನೋಡಿದ್ರಿ ಸಾಂಗ್ ಹಾಕಿ ನಾವು ಡಾನ್ಸ್ ಪ್ಲಸ್ ಎಕ್ಸಸೈಸ್ ಅನ್ನು ಕಂಬೈನ್ ಮಾಡಿಕೊಂಡು ನಾವು ಮಾಡ್ತೀವಿ. ಅದು ನಮಗೆ ಬೋರ್ ಆಗೋದಿಲ್ಲ ಅಲ್ವಾ. ನಾವು ದಿನಾಲೂ ನಾವು ಬೇರೆ ಬೇರೆ ರೀತಿಯ ಸಾಂಗ್ಸ್ ಹಾಕಿಕೊಂಡು ಡಾನ್ಸ್ ಮಾಡಿಕೊಂಡು ಎಕ್ಸಸೈಸ್ ಮಾಡ್ಕೊಂಡು ಮಾಡೋದ್ರಿಂದ ನಮ್ಮ ಹೆಲ್ತು ಫಿಟ್ ಆಗಿರ್ತದೆ, ನಮಗೆ ಒಂದು ಫ್ರೆಶ್ನೆಸ್ ಕಾಣ್ತದೆ. ನೀವು ಇವತ್ತು ಮಕ್ಕಳಲ್ಲಿ ನೋಡ್ಬೋದು, ಆಫ್ಟರ್ ಡೂಯಿಂಗ್ ದ ಜುಂಬಾ ಸೆಷನ್ ದೇ ಆರ್ ವೆರಿ ಹ್ಯಾಪಿ. ಹೌದಾ?
ಎಂಜಾಯ್ ಮಾಡಿದ್ರಾ? ಅದೇ ರೀತಿ ಇವನ್ ಕೆಲವು ಟೀಚರ್ಸ್ನವರು ಬಂದು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಅವ್ರು ಹೇಳಿದ್ರು ನಮಗೆ ಇನ್ನೊಂದು ಸೆಷನ್ ಬೇಕು ಮೇಡಮ್, ಇಡೀ ಸ್ಕೂಲಿಗೆ ಮಾಡುವ ಮೇಡಮ್, ತುಂಬ ಮಕ್ಕಳು ಮಿಸ್ ಆದ್ರು ಬೇರೆ ಬೇರೆ ಕ್ಲಾಸ್ನವರು, ನಾವು ಬರೀ ಈ ಮಕ್ಕಳಿಗೆ ಮಾತ್ರ ಮಾಡ್ಲಿಕ್ಕಾಯ್ತು. ಡೆಫಿನೆಟ್ಲಿ ಎನಿ ಟೈಮ್ ನೀವು ಯಾವಾಗ ಬೇಕು ನನ್ನನ್ನು ಕರೀರಿ, ನಾನು ಎನಿ ಟೈಮ್ ಬರಲಿಕ್ಕೆ ರೆಡಿ ಇದ್ದೇನೆ, ವೆದರ್ ಇಟ್ ಈಸ್ ಟೀಚರ್ಸ್, ವೆದರ್ ಇಟ್ ಈಸ್ ಕಿಡ್ಸ್. ಬಟ್ ಫಾರ್ ಮೀ ಇಟ್ ಈಸ್ ಫಿಟ್ನೆಸ್ ಅನ್ನೋದು ಎಲ್ರಿಗೆ ಸಹ ಅದೊಂದು ಮುಟ್ಟುವಂಥ ಒಂದು ಕಾರ್ಯಕ್ರಮ ಆಗಿರಬೇಕು. ಸರ್ಕಾರಿ ಶಾಲೆಯ ಮಕ್ಕಳಿಗಾಗಲಿ ಅಥವಾ ಪ್ರೈವೇಟ್ ಸ್ಕೂಲಿದು ಮಕ್ಕಳಿಗಾಗಲಿ ಅಥವಾ ಟೀಚರ್ಸಿಗಾಗಲಿ, ಪೇರೆಂಟ್ಸಿಗಾಗಲಿ, ಹೌಸ್ ವೈಫ್ಸಿಗಾಗಲಿ, ಆಫೀಸಿಗೆ ಹೋಗುವವರಿಗಂತರಿಗೆ ಆಗಲಿ, ಎಲ್ಲರಿಗೆ ಸಹ ಈ ಫಿಟ್ನೆಸ್ ಅನ್ನೋದು ತುಂಬ ಮುಖ್ಯ. ಸೊ ನನಗೆ ಈ ಅವಕಾಶವನ್ನು ಕೊಟ್ಟಂಥ ಸರ್ಕಾರಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ಎಲ್ಲ ಮಕ್ಕಳಿಗೆ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಮಿಸೆಸ್ ಶಾನ್. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾದಂಥ ನಮ್ಮ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಈಶ್ವರ್ ಸರ್ ಮತ್ತೆ ಈ ವಿದ್ಯಾರ್ಥಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಡೆಲ್ಲಿ ಪಾಯಸ್ ಮೇಡಮ್ ಅವರು ನೋಡಿದ್ರೆ ನಮ್ಗೆ ಏನೋ ಒಂಥರ ಖುಷಿ ಆಗ್ತದೆ. ಮಕ್ಕಳು ನೀವು ಹಾಗೆ ಇರಬೇಕು, ಹೆಣ್ಮಕ್ಳು ಮೆತ್ತು ಬರೋದು ಮಾಡೋ ಕೆಲಸ ಮಾಡ್ಬಾರ್ದು. ನೋಡಿ ಮೇಡಮ್ ಹೆಂಗೆ ಮರ್ಕ್ಯೂರಿ ಇದ್ದಂಗಿರ್ತಾರೆ ಅಲ್ವಾ? ಮೇಡಮ್ ಅವರು ಮರ್ಕ್ಯೂರಿ ಆ ಥರ ಇರ್ತಾರೆ. ಹಾಗಾಗಿ ತಾವುಗಳು ಕೂಡ ತಮ್ಮ ವೃತ್ತಿ ಜೀವನದಲ್ಲಿ ಆ ಚುರುಕುತನವನ್ನು ಇಟ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ. ಮಕ್ಕಳೇ, ನೀವು ಇವತ್ತು ಜುಂಬಾ ಡ್ಯಾನ್ಸನ್ನು ಕಲ್ತ್ಕೊಂಡಿದ್ದಾರೆ ನೋಡಿ. ಎಲ್ಲ ಸ್ವೀಟ್ ಕಡೆಗೆ ಹೋಯ್ತು ಗಮನ, ಕೇಳ್ಕೊಳ್ಳಿ. ಜುಂಬಾ ಡ್ಯಾನ್ಸನ್ನು ಕಲ್ತ್ಕೊಂಡಿದ್ದೀರಾ. ಇದನ್ನು ನೀವು ಇಲ್ಲಿಗೆ ಬಿಡೋದಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮ ಅಥವಾ ತಂಗಿ ಯಾರಾದರೂ ಇದ್ದರೂ ಕೂಡ ಅವ್ರಿಗೂ ಕೂಡ ಹೇಳ್ಕೊಡ್ಬೇಕು. ಬರೀ ನೀವು ಕಲ್ತ್ಕೊಂಡು ಹೋಗ್ಬಿಟ್ಟು ಅರ್ಧಕ್ಕೆ ಮನೆಗೆ ಬಿಟ್ಬಿಡೋದಲ್ಲ. ಇದು ಪ್ರಾಕ್ಟೀಸ್ ಮಾಡ್ತೀರಾ? ಮಾಡಬೇಕು. ಎರಡನೇ ವಿಷಯ ಏನಪ್ಪ ಅಂತಂದರೆ ನೋಡಿ ಮಕ್ಕಳೇ, ಸೌಂಡ್ ಬಾಡಿ ಇನ್ ಎ ಸೌಂಡ್ ಮೈಂಡ್ ಅಂತ ಹೇಳ್ತಾರೆ. ಆರೋಗ್ಯಕರವಾಗಿರುವಂಥ ದೇಹದಲ್ಲಿ ಆರೋಗ್ಯಕರವಾಗಿರುವಂಥ ಆಲೋಚನೆಗಳು ಹೊರಹೊಮ್ಮುತ್ತವೆ. ಹಾಗಾಗಿ ನೀವುಗಳು ಆರೋಗ್ಯವಾಗಿರಬೇಕಂದ್ರೆ ಅತಿ ಮುಖ್ಯವಾಗಿ ನೀವು ವ್ಯಾಯಾಮದಲ್ಲಿ ತೊಡಗಿರಬೇಕು, ಎಕ್ಸಸೈಸ್ಗಳನ್ನು ಮಾಡಬೇಕು. ಪ್ರತಿನಿತ್ಯ ನೀವು ಅಭ್ಯಾಸ ಮಾಡುವುದರಿಂದ ನೀವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಯಾವುದೇ ಆಟೋಟಗಳನ್ನೇ ತೆಗೆದುಕೊಳ್ಳಿ, ನೀವು ರನ್ನಿಂಗ್ ರೇಸ್ ಆಗಲಿ, ಫುಟ್ಬಾಲಲ್ಲಿ, ವಾಲಿಬಾಲ್, ಯಾವುದೇ ಆಟವನ್ನು ತೆಗೆದುಕೊಂಡ್ರು ನೀವು ಸತತ ಅಭ್ಯಾಸ ಅತಿ ಮುಖ್ಯ. ಸತತ ಅಭ್ಯಾಸ ಅಂದರೆ ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಉಸೇನ್ ಬೋಲ್ಟ್ ಅಂತ ಒಬ್ಬರು ಅತಿ ವೇಗದಲ್ಲಿ ಓಡುವಂಥ ವ್ಯಕ್ತಿ ಹೆಸರನ್ನು ನೀವು ಕೇಳಿದ್ದೀರ ಅಲ್ವಾ? ನೋಡಿ, ಅವರು 100 ಮೀಟ್ರ್ ಓಟದಲ್ಲಿ ಎಲ್ಲರೂ ಕೂಡ ಗಿನ್ನಿಸ್ ದಾಖಲೆಯನ್ನು 12 ಸೆಕೆಂಡಿಗೆ ಮಾಡಿದ್ರಂತೆ. 100 ಮೀಟ್ರ್ ಓಟವನ್ನು 12 ಸೆಕೆಂಡಲ್ಲಿ ಓಡೋದನ್ನು ಪ್ರಾಕ್ಟೀಸ್ ಮಾಡಿದ್ರಂತೆ. ಅವ್ರು 12 ಸೆಕೆಂಡಿಗೆ ಓಡಿದರೆ ಸಾಕು, ಅವ್ರಿಗೆ ಗೋಲ್ಡ್ ಮೆಡಲ್ ಸಿಗ್ತಾಯಿತ್ತು. ಆದರೆ ಅವ್ರು ಏನು ಪ್ರಯತ್ನ ಪಟ್ರಂತೆ ಗೊತ್ತಾ? ನಾನು 8 ಸೆಕೆಂಡಿಗೆ ಓಡಬೇಕು, 100 ಮೀಟ್ರನ್ನೇ 8 ಸೆಕೆಂಡಿಗೆ. ಅಂದರೆ ಮುಂದೆ ಯಾರು ಅದನ್ನು ಮಾಡಬಾರ್ದು, ಆ ಥರದ ಸಾಧನೆಯನ್ನು ಮಾಡ್ತಾರೆ ಉಸೇನ್ ಬೋಲ್ಟ್ ಅಂತ. ಹಾಗಾಗಿ ನಿಮ್ಮ ಆಲೋಚನೆಯು ಕೂಡ ಅದೇ ಥರ ಇರಬೇಕು. ನಾನೇನಾದರೂ ಯಾವುದಾದ್ರು ಆಟದಲ್ಲಿ ಓದೋದ್ರಲ್ಲಿ ಭಾಗವಹಿಸಿದರೆ ನನ್ನನ್ನು ಯಾರು ಕೂಡ ಮೀರಿಸಬಾರ್ದು ಅನ್ನುವ ರೀತಿಯಲ್ಲಿ ನೀವು ಸತತ ಪ್ರಯತ್ನವನ್ನು ಪಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳು ಏನಿದ್ರಿ, ತಾವುಗಳು ಕೂಡ ಮಕ್ಕಳಿಗೆ ಕ್ರೀಡೆಗಳಿಗೆ ಹೆಚ್ಚು ಉತ್ತೇಜನವನ್ನು ನೀಡಿ. ನಮ್ಮ ಶಾಲೆಗಳಲ್ಲಿ ಏನಾಗ್ತಿದೆ ಅಂತಂದರೆ, ಮೇಡಮ್ ನಿಮ್ಮ ಪೀರಿಯಡ್ ಬಿಟ್ಕೊಟ್ಬಿಡಿ ನಮಗೆ ಅನ್ನುವಂಥ ಒಂದು ಕೆಲವು ಶಾಲೆಗಳಲ್ಲಿ ಪರಿಸ್ಥಿತಿ ಇರ್ತದೆ. ಮೇಡಮ್ ನಮ್ಮದು ಮ್ಯಾಥ್ಸು ಪಾಠ ಮುಗ್ದಿಲ್ಲ, ಇಂಗ್ಲೀಷ್ ಪಾಠ ಮುಗ್ದಿಲ್ಲ, ಸೋಷಿಯಲ್ ಮುಗ್ದಿಲ್ಲ, ನಿಮ್ಮ ಪೀರಿಯಡನ್ನು ನಮಗೆ ಬಿಟ್ಕೊಟ್ಬಿಡಿ ಅನ್ನುವಂಥ ಸಂದರ್ಭಗಳನ್ನು ನಾವು ಕಂಡಿದ್ದೀವಿ. ಆವಾಗ ನೀವು ಏನಂದ್ಬಿಡ್ತೀರಾ, ನನ್ನ ಪೀರಿಯಡ್ ಬೇಕಾ, ತಗೊಳ್ಳಿ ಅಂತ ಹೇಳುವಂಥ ಒಂದು ಸ್ಥಿತಿ ಇರ್ತದೆ. ದಯಮಾಡಿ ಅದನ್ನು ಬಿಟ್ಕೊಡಕ್ಕೆ ಹೋಗಬೇಡಿ. ಮನುಷ್ಯನಿಗೆ ಆರೋಗ್ಯ ಮುಖ್ಯ. ನನ್ನ ಪ್ರಕಾರ ಅವನು ಓದುವುದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಅವನ ಆರೋಗ್ಯದ ಸ್ಥಿತಿ ಚೆನ್ನಾಗಿರಬೇಕು. ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಿದ್ದರೆ ಅವನು ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಯಾಗಿ
ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ತಾವುಗಳು ಮಕ್ಕಳಿಗೆ ಹೆಚ್ಚಿನ ಕ್ರೀಡೆಗಳಲ್ಲಿ ಅವರನ್ನು ಪ್ರೋತ್ಸಾಹಿಸಿ ಚಿಕ್ಕ ವಯಸ್ಸಿನಲ್ಲಿ ಅವರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ತಾವುಗಳು ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ತಾವು ಕಾರಣಕರ್ತರಾಗ್ತಿರಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರೂ ವಂದಿಸುತ್ತಾ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಇಲ್ಲಿ ಮುಂದೆ ಆಸೀನರಾಗಿರುವ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವಿದ್ಯಾರ್ಥಿಗಳಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಮುಂದೆ ಬರಲು ಪ್ರೋತ್ಸಾಹಿಸಿ ತಮ್ಮ 2 ಮಾತುಗಳನ್ನಾಡಿದಂತಹ ನಮ್ಮ ನೂತನ BO ಆದಂತಹ ಶ್ರೀಯುತ ಈಶ್ವರ್ ಸರ್ ಇವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಅಂಗ ವಂದನಾರ್ಪಣೆ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದಂತಹ ಶ್ರೀಯುತ ಪ್ರದೀಪ್ ಸರ್ ಇವರಿಂದ. ಇವತ್ತು ನಮ್ಮ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನು ನುಡಿದಂತಹ ನಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಈಶ್ವರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳು. ಸರ್ ಅವರ ಬಗ್ಗೆ ಒಂದೆರಡು ಮಾತು. ಸಾಮಾನ್ಯವಾಗಿ ನಾವೆಲ್ಲ ಹೇಳುವಂಥದ್ದು ಶಿಕ್ಷಕರು ವಿದ್ಯಾರ್ಥಿ ಸ್ನೇಹಿಗಳಾಗಿರಬೇಕು ಅಂತ ನಿರಂತರವಾಗಿ ಕೇಳ್ತಾ ಇದ್ದೇವೆ. ಆದರೆ ಇದು ಸಾಧ್ಯವಾಗುವಂಥದ್ದು ಅಧಿಕಾರಿಗಳು ಶಿಕ್ಷಕ ಸ್ನೇಹಿ ಆಗಿದ್ದಾಗ ಮಾತ್ರ. ಅಂತಹ ಒಂದು ಶಿಕ್ಷಕ ಸ್ನೇಹಿ ಅಧಿಕಾರಿಗಳು ನಮಗೆ ದೊರಕಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಕಾರ್ಯಾಗಾರದಲ್ಲಿ ಎಲ್ಲ ಪ್ರೌಢಶಾಲಾ ಶಿಕ್ಷಕರು 6 ವಿಷಯವನ್ನು ಬೋಧಿಸುವ ಪ್ರೌಢಶಾಲಾ ಶಿಕ್ಷಕರಿಗೆ ಒಂದು ಕಾರ್ಯಾಗಾರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಸಾಗಿ ಎಲ್ಲರನ್ನು ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಕಾರ್ಯಾಗಾರದ ಕೊನೆಯಲ್ಲಿ ಸಂಜೆ ಹೊತ್ತಿಗೆ ಎಲ್ಲರ ಬಾಯಲ್ಲಿ ಬಂದಂಥ ಮಾತು ಒಂದೇ, ಬಿಒರವರು ತುಂಬ ಚೆನ್ನಾಗಿ ಮಾತನಾಡಿದರು, ಈ ಥರ ಉತ್ತೇಜನ ಸಿಕ್ಕಿದ್ರೆ ಅಧಿಕಾರಿಗಳಿಂದ ನಮಗೆ ಅಷ್ಟೇ ಸಾಕು, ಬೇರೇನೂ ಬೇಕಾಗಿಲ್ಲ ಅಂತ. ಸಾಮಾನ್ಯ ಕಾರ್ಯಾಗಾರ ಮುಗಿಯುವಾಗ ಅಪರಾಹ್ನದ ಬಳಿಕದ ಸೆಷನ್ಗಳೆಲ್ಲ ತಲೆಯಲ್ಲಿ ಉಳಿತದೆ, ಬೆಳಗಿನ ಸಭಾ ಕಾರ್ಯಕ್ರಮದಲ್ಲಿ ಏನು ಮಾತನಾಡಿದ್ರು ಅಂತ ಮರ್ತು ಹೋಗ್ತದೆ. ಆದರೆ ಸಂಜೆ ಹೊತ್ತಿ ಕೂಡ ಎಲ್ಲ ಶಿಕ್ಷಕರು ಹೇಳಿದ್ದು ಬಿಒರವರ ಮಾತುಗಳ ಬಗ್ಗೆ ಅಷ್ಟು ಪ್ರಭಾವಶಾಲಿಯಾಗಿತ್ತು. ಸರ್, ನಿಮಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಪ್ರಧಾನ ಭಾಷಣಕಾರಾಗಿ ಆಗಮಿಸಿರುವಂತಹ ಮಾನ್ಯ ಉಪನಿರ್ದೇಶಕರು ದೈಹಿಕ ಶಿಕ್ಷಣ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಇಲ್ಲಿನ ಡಾಕ್ಟರ್ ಕೇಶವಮೂರ್ತಿ ಸರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು. ಶ್ರೀಯುತರು ಕ್ರೀಡಾ ಕ್ಷೇತ್ರದ ವಿವಿಧ ಪ್ರಶಸ್ತಿಗಳನ್ನು ಪರಿಚಯಿಸಿದರು, ಧ್ಯಾನ್ ಚಂದ್ ಅವರ ಜೀವನ ಚರಿತ್ರೆಯನ್ನು ನಮಗೆಲ್ಲ ಜ್ಞಾಪಿಸಿದರು, ದಿನಾಚರಣೆಯ ಔಚಿತ್ಯತೆ ಬಗ್ಗೆ ಕೂಡ ತಿಳಿಸಿಕೊಟ್ರು. ನಮ್ಮ ವಿದ್ಯಾರ್ಥಿಗಳು ಕೂಡ ಉತ್ತಮವಾದ ತರಬೇತಿಯನ್ನು ಪಡೆದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ, ಸಾಧ್ಯತೆ ಇದೆ. ಪ್ರಬಲವಾದ ಇಚ್ಛಾಶಕ್ತಿ, ದೇಶ ಪ್ರೇಮ ನಿಮ್ಮಲ್ಲಿದ್ದರೆ ಇದೆಲ್ಲ ಸಾಧ್ಯ ಅಂತ ಹೇಳಿ ಕರೆ ನೀಡಿದ್ದಾರೆ. ಸರ್, ನಿಮಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೂಡ ಅಭಿನಂದನೆ ಸಲ್ಲಿಸಿದ್ದೇನೆ. ಹಲೋ, ಲಿಲಿಪಯಸ್ ಅವರು ನಮ್ಮೆಲ್ಲ ಅತಿಥಿಗಳಿಗೆ ಒಂದು ಸ್ಮರಣಿಕೆ ಗೌರವಿಸಿದ್ದಾರೆ. ಮಾಧ್ಯಮದ ಬಂಧುಗಳು ಆಸಿಫವಾಗಿ ಇವತ್ತು ಸಹಕರಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳು. ನಮ್ಮ ನೀತಗಟ್ಟಿ ಮೇಡಮ್ ಬಂದು ವೇದಿಕೆಗೆ ಒಮ್ಮೆ ಬನ್ನಿ ಮೇಡಮ್. ಹಾಗೆ ನಮ್ಮ ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಯವರು ಕೂಡ ಒಮ್ಮೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ನಮ್ಮನ್ನೆಲ್ಲರಿಗೂ ಧನ್ಯವಾದ ನೀಡಿದಂಥ ಪ್ರದೀಪ್ ಸರ್ ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.